भक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 3 ಕರ್ಮಯೋಗ ತಮಗೆಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಕ್ಷಮೆ ಇರಲಿ, ಸ್ವಲ್ಪ ತಾಂತ್ರಿಕ ಅನಾನುಕೂಲತೆ. ಓಕೆ, ಹರೇ ಕೃಷ್ಣ. ಸೊ ಏನಾಗತ್ತೆ ಅಂದ್ರೆ ಇದು ಝೂಮ್ ಅಲ್ಲಿ ಈ ಝೂಮ್ ಆ್ಯಪ್ ಅಲ್ಲಿ ಹೋಸ್ಟ್ ಏನಾಗುತ್ತೆ, ಎಕ್ಸಿಟ್ ಆಗ್ಬಿಟ್ರೆ ಒಬ್ರು ಕೋಹೋಸ್ಟ್ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಯಾರಿಗಾದ್ರೂ ಹೋಸ್ಟ್ ಮಾಡಿಬಿಟ್ಟಾರೆ ಅವರು ಸೈನ್ ಔಟ್ ಮಾಡಿರಲ್ಲ ಅಥವಾ ಅವರಿಗೆ ಇದರ ರೆಸ್ಪಾಂಡ್ ಮಾಡಲ್ಲ. ಹರೇ ಕೃಷ್ಣ, ಧನ್ಯವಾದಗಳು ಪ್ರತಿಭಾ ಪ್ರಮೋದ್ ಮಾತಾಜಿ. ಸೊ ಈ ರೀತಿಯಾದ ಸಮಸ್ಯೆ ಆಗತ್ತೆ ಕೆಲವೊಂದು ಟೈಮ್. ಓಕೆ, ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ? ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಕೇಳಿಸ್ತಿದೆ. ಧನ್ಯವಾದ. ಸೊ ನಾವು ಆಲ್ರೆಡಿ ಮಾಡಿದ್ದೇವೆ. ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠ ದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಇಂದಿನ ಅಧ್ಯಾಯದ ನಾವು ರೀಕ್ಯಾಪ್ ಅನ್ನ ಮಾಡ್ಲಿಕ್ಕೆ ಹೋದ್ರೆ, ನಿನ್ನೆ ಅಧ್ಯಾಯದ ಒಂದು ಸಮರಿಯನ್ನ ನಾವು ನೋಡಿದ್ರೆ ಏನು ಅರ್ಥ ಮಾಡ್ಕೊಂಡ್ವಿ ನಿನ್ನೆ ಅನ್ನುವಂತಹದ್ದು. ಹೇಗೆ ಕೃಷ್ಣ ಮೊದಲ ಸಲ ಬರ್ತಾನೆ, ಭಗವಂತ ಅಂದ್ರೆ ಹೇಗೆ ಈ 6 ಗುಣಗಳನ್ನ ಹೊಂದಿರುವಂಥವನು ಅಂತ ಪರಾಶರ ಮುನಿಗಳು ಹೇಳ್ತಾರೆ. ಸೊ ಆ 6 ಗುಣಗಳು ಯಾವುದು? ಯಾರು ಹೇಳ್ತೀರಾ? ಭಗವಂತನ 6 ಗುಣಗಳನ್ನ ನಾವು ನಿನ್ನೆ ತಿಳ್ಕೊಂಡ್ವಿ. ಆ 6 ಗುಣಗಳು ಯಾವುದು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೌಂದರ್ಯ, ತ್ಯಾಗ, ಕೀರ್ತಿ, ಐಶ್ವರ್ಯ, ಶಕ್ತಿ. ಜ್ಞಾನ. ಎಲ್ಲ ಪೂರ್ಣವಾಗಿ ಹೊಂದಿರುವಂತವನು ಭಗವಂತ ಕೃಷ್ಣ. ಅವನಲ್ಲಿ ಎಲ್ಲವೂ ಇರತ್ತೆ ಅನ್ನುವಂತಹದ್ದು. ಹಾಗೆಯೇ ನಾವು ಭಗವಂತನ ಸಾಕ್ಷಾತ್ಕಾರದ 3 ಹಂತಗಳನ್ನು ಸಹಿತ ತಿಳ್ಕೊಂಡ್ವಿ. ಯಾರಾದ್ರೂ ಹೇಳ್ತೀರಾ? ಭಗವಂತನ ಸಾಕ್ಷಾತ್ಕಾರದ 3 ಹಂತಗಳು. ಹರೇ ಕೃಷ್ಣ ಪ್ರಭುಜಿ. ಸತ್ ಚಿತ್ ಆನಂದ. ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಇತಿ ಶಬ್ದತೆ. ಬ್ರಹ್ಮನ್ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ಹೇಳ್ತಾರೆ. ಭಗವಂತನ ಸಾಕ್ಷಾತ್ಕಾರಕ್ಕೆ 3 ವಿಧ. ಅಂದ್ರೆ ಅವನ ನಿರಾಕಾರ ರೂಪ, ಅಂದ್ರೆ ಈ ಬ್ರಹ್ಮನ್ ಅಥವಾ ಆತ್ಮನು ಇರಬಹುದು, ಇದು ಇರಬಹುದು, ಅವನ ನಿರಾಕಾರ ರೂಪ. ಆಮೇಲೆ ಪರಮಾತ್ಮೇತಿ, ಅವನ ಚತುರ್ಭುಜ ರೂಪ ಅಸ್ಪಷ್ಟವಾಗಿರುವಂತಹದ್ದು. ಪರಮಾತ್ಮವನು ಪ್ರತಿಯೊಬ್ಬ ಜೀವಿಯ ಒಳಗೂ ಹೊರಗೂ ಇರುವಂತವನು. ಆಮೇಲೆ ಭಗವಾನ್, ಅವನ ಮೂಲ ರೂಪದಲ್ಲಿ ಕೃಷ್ಣ, ಅವನ ಮೂಲ ರೂಪದಲ್ಲಿ ಕೃಷ್ಣನ ಸಾಕ್ಷಾತ್ಕಾರ. ಸೊ ಮೂಲ ರೂಪದ ಕೃಷ್ಣನ ಸಾಕ್ಷಾತ್ಕಾರಕ್ಕೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಗೋಲೋಕ, ವೃಂದಾವನ, ಆಧ್ಯಾತ್ಮಿಕ ಲೋಕದಲ್ಲಿ ಅವನು ಇರ್ತಾನೆ. ಅದು ಸಹಿತ ನಮಗೆ ಮುಂದೆ ಹೋಗ್ತಾ ಅರ್ಥ ಆಗತ್ತೆ. ಸೊ ಆಮೇಲೆ ಈ 5 ಪ್ರಶ್ನೆಗಳಿಗೆ ಒಂದೊಂದಕ್ಕೆ ಉತ್ತರ ಕೊಡ್ತಾನೆ. ಸಹಾನುಭೂತಿಯ ಬಗ್ಗೆ ಹೇಳ್ತಾನೆ. ಏನು? ನಾವು ಶರೀರ ಅಲ್ಲ, ನಾವೆಲ್ಲ ಆತ್ಮ ಅನ್ನುವಂಥದ್ದು. ಈ ಶರೀರ ಅನ್ನುವಂಥದ್ದೇನು? ನಮಗೆ ಭೌತಿಕ ಪ್ರಕೃತಿಯಿಂದ ಸಿಕ್ಕಿರುವಂತಹ ಒಂದು ಈ ಶರೀರ ಅಂದ್ರೆ ನಮಗೊಂದು ಈ ಆತ್ಮಕ್ಕೆ ಕಾರ್ಯಸ್ಥಾನ, ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದಂತಹ ಒಂದು ವೆಹಿಕಲ್ ಅಂತಾನು ತಿಳ್ಬೋದು. ನಾವು ಹೇಳ್ತೀವಲ್ಲ, ಏನು ನಮಗೆ ಈ ಭೌತಿಕ ಸಾಗರವನ್ನ ದಾಟ್ ಹೋಗ್ಲಿಕ್ಕೆ ಆತ್ಮಕ್ಕೆ ಬೇಕಾಗಿರುವಂತಹ ಒಂದು ಬೋಟ್, ಒಂದು ನೌಕೆ ಅಂತ ಈ ಶರೀರವನ್ನ ನಾವು ತಿಳ್ಕೊಳ್ಬಹುದು. ನಮಗೆ ಸಿಕ್ಕಿರುವಂತಹ ಒಂದು ನೌಕೆ ಅಂತ ನಾವು ತಿಳ್ಕೊಳ್ಬೇಕು ಅಂತ. ನಾವು ಶರೀರ ಅಲ್ಲ, ಆತ್ಮ ಅನ್ನುವಂಥದ್ದನ್ನು ಹೇಳ್ತಾನೆ. ಆತ್ಮಕ್ಕೆ ಸಾವಿಲ್ಲ, ಆತ್ಮ ಶಾಶ್ವತವಾದದ್ದು ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಸಂತೋಷವಿಲ್ಲ ಅನ್ನುವಂತಹದ್ರ ಬಗ್ಗೆ ಹೇಳ್ತಾನೆ. ಸ್ವರ್ಗ ಅಥವಾ ರಾಜ್ಯ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ಅರ್ಜುನಿಗೆ ಹೇಳ್ತಾನೆ, ನೀನು ನಿನ್ನ ಕರ್ತವ್ಯ ಮ್ಯೂಟ್ ಅಲ್ಲಿ ಇದೆ. ಕೆಲವರೆಲ್ಲ ಮಾತಾಡ್ತಾ ಇದ್ದೀರಾ, ಮಾತಾಡುವಾಗ ಮ್ಯೂಟ್ ಮಾಡ್ಕೊಳ್ಳಿ.
ಸರಿ, ಓಕೆ. ಸೊ ಈಗ ನಾವು ಸಂತೋಷ ಅಂದ್ರೆ ಸಂತೋಷವಿಲ್ಲ ಅನ್ನುವಂಥದ್ದಕ್ಕೆ ಏನ್ ಹೇಳ್ತಾನೆ? ಸ್ವರ್ಗ ಅಥವಾ ನೀನು ನಿನ್ನ ಕರ್ತವ್ಯವನ್ನು ಮಾಡು, ಯಾಕೆಂದ್ರೆ ನೀನು ಯುದ್ಧ ಮಾಡಲಿಲ್ಲ ಅಂದ್ರೆ ಈಗ ನೀನು ಅಪಕೀರ್ತಿಗೆ ಕಾರಣವಾಗತ್ತೆ. ನಿನಗೆ ಇದೆಲ್ಲ ಬೇಕಾ? ಅದರಿಂದ ಅವನು ಹೇಳ್ತಾನೆ ಸ್ವರ್ಗ ಅಥವಾ ರಾಜ್ಯ ನಿನಗೆ ಅಂದ್ರೆ ಖಂಡಿತವಾಗಿ ಅವನು ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ಮಾಡಬೇಕು. ಸೊ ಈಗ ನಾವು ಮುಂದೆ ಹೋದಾಗ ತಿಳ್ಕೊಳ್ತೇವೆ ಈ ಭಗವಂತನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವನು 4 ವರ್ಣಗಳನ್ನ ಸೃಷ್ಟಿ ಮಾಡಿರ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ವರ್ಣಗಳು. ಸೊ ಅದ್ರ ಬಗ್ಗೆಯೂ ಮುಂದೆ ಅವನು ಹೇಳ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಮುಂದಿನ ಅಧ್ಯಾಯಗಳು ನಮ್ಗೆ ಅದು ಅರ್ಥ ಆಗತ್ತೆ. ಸೊ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಅವನು ಹೇಳ್ತಾನೆ. ಅದರಿಂದ ಈ ಒಂದು ವರ್ಣಾಶ್ರಮದ ವ್ಯವಸ್ಥೆ ಏನಿದೆ ಅದು ಅವನಿಂದಲೇ ಶುರುವಾಗಿದ್ದು. ಅದರಿಂದ ಅವನು ಹೇಳ್ತಾನೆ ಪ್ರತಿಯೊಂದು ವರ್ಣದಲ್ಲಿಯೂ ಯಾರಿದ್ದಾರೋ ಅವರಿಗೆಲ್ಲ ಒಂದೊಂದು ಕರ್ತವ್ಯವನ್ನು ಅವನು ಕೊಟ್ಟಿದ್ದಾನೆ. ಆ ಕರ್ತವ್ಯ ನಿಗದಿತ ಕರ್ತವ್ಯವನ್ನ ಅವರು ಮಾಡಬೇಕು. ಅದನ್ನ ಆ ರೀತಿಯಾದ ಕರ್ತವ್ಯ ಮಾಡುವುದೇ ನಿಷ್ಕಾಮ ಕರ್ಮ, ಕಾಮರಹಿತವಾದಂತಹ ಕರ್ಮ ಅಂತ ಕರೆಸ್ಕೊಳ್ಳತ್ತೆ. ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳಿಕ್ಕಿದ್ದೇವೆ. ಪಾಪ ಚಟುವಟಿಕೆಗಳ ಭಯದ ಬಗ್ಗೆ ಹೇಳ್ತಾನೆ. ಏನು ಭಕ್ತಿಯಲ್ಲಿ ಹೇಗೆ ನಾವು ಹನುಮಂತನ ಉದಾಹರಣೆಯನ್ನು ತೆಗೆದುಕೊಂಡ್ವಿ ಅಥವಾ ವಿಭೀಷಣನ ಉದಾಹರಣೆಯನ್ನು ತೆಗೆದುಕೊಂಡ್ವಿ. ಅದೇ ರೀತಿಯಾಗಿ ಒಂದು ಸೈನಿಕ ಗಡಿಯಲ್ಲಿ ಯುದ್ಧ ಮಾಡ್ತಾ ಇರುವಾಗ ಎದುರುಗಡೆಯವನ್ನ ಈ ಶತ್ರು ಪಾಳೆದ ಸೈನಿಕನನ್ನ ನೋಡ್ಕೊಂಡು ಅವನು ನನ್ನ ಸಂಬಂಧಿಕ, ಅವನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಆಗತ್ತ? ಅವನು ಇರಬಹುದಾ ಆ ಥರ? ಈಗ ನಾವು ಇಂಡಿಯಾ ಪಾಕಿಸ್ತಾನ ಗಡಿನೇ ತಗೊಳ್ಳಿ. ಆ ಗಡಿಯಲ್ಲಿ ಒಬ್ಬ ಸೈನಿಕ, ಅವನು ನನ್ನ ಚಿಕ್ಕಪ್ಪನ ಮಗ ಪಾಕಿಸ್ತಾನ ಸೈನ್ಯದಲ್ಲಿದ್ದಾನೆ, ನಾನು ಅವನಿಗೆ ಗುಂಡು ಹೊಡೆಯೋದಿಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ? ಅವನು ಈ ಕಡೆ ಬರ್ತಾ ಇರುವಾಗ ಹೇಳಿ, ಏನ್ ಹೇಳ್ತೀರಾ ನೀವು? ಹರೇ ಕೃಷ್ಣ. ಹಾ ಪ್ರತಿಭಾ ಮಾತಾಜಿ, ಹರೇ ಕೃಷ್ಣ. ಇಲ್ಲ. ಸೊ ಆ ರೀತಿ ನಾವು ಹೇಳಲಿಕ್ಕೆ ಆಗದೆ ಅಂದ್ರೆ ಅವನೇನ್ ಮಾಡ್ಬೇಕು? ಅಲ್ಲಿ ಸೈನಿಕನಾಗಿ ಅವನ ಕರ್ತವ್ಯ ಮಾಡಲೇಬೇಕಾಗತ್ತೆ. ಅದೇ ರೀತಿಯಾಗಿ ಅದೇ ಸೈನಿಕ ರಜಾನಲ್ಲಿ ಮನೆಗೆ ಬಂದಿದ್ದಾನೆ, ಅವನ ಹತ್ರ ರೈಫಲ್ ಇದೆ, ಅದನ್ನ ಎತ್ತಿ ಅವನು ಪಕ್ಕದವನಿಗೆ ಹೊಡಿಬೋದಾ? ಗುಂಡು ಹೊಡಿಬೋದಾ? ಇಲ್ಲ. ಯಾಕೆ? ಅದು ತಪ್ಪಾಗತ್ತೆ, ಅದು ಪಾಪ ಆಗತ್ತೆ, ಅದು ಅವನ ಡ್ಯೂಟಿ ಅಲ್ಲ. ಆದರೆ ಗಡಿಯಲ್ಲಿ ಅವನು ಮಾಡುವಂತಹದ್ದು ಅವನ ಡ್ಯೂಟಿ, ಅವನು ಹೊಡೆಯಲೇಬೇಕಾಗತ್ತೆ, ಅಲ್ಲಿ ಮಾಡಲೇಬೇಕು ಅವನು. ಅದೇ ರೀತಿಯಾಗಿ ಅರ್ಜುನ ಕ್ಷತ್ರಿಯನಾಗಿ ಸೈನ್ಯದಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಇರುವಾಗ ಅವನು ಕ್ಷತ್ರಿಯನಾಗಿ ಅವನ ಕೆಲಸ ಯುದ್ಧ ಮಾಡೋದಷ್ಟೇ. ಅದರಿಂದ ಅವನಿಗೆ ಹೇಳ್ತಾನೆ, ಇಂತಹ ಒಂದು ಅನಾರ್ಯವಾದಂತಹ ಈ ಕಶ್ಮಲ ಎಲ್ಲಿಂದ ಬಂತು ನಿನಗೆ ಅಂತ ಪ್ರಶ್ನೆ ಮಾಡುವುದರ ಮುಖಾಂತರ ಭಗವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ನಾವು ತಿಳ್ಕೊಂಡ್ವಿ. ಕುಟುಂಬ ಸಂಪ್ರದಾಯದ ನಾಶ ಆಗುವುದಿಲ್ಲ ನಾವು ಯಾವಾಗ ಆದರ್ಶಪ್ರಾಯರಾಗ್ತೇವೆ, ನಾವು ಯಾವಾಗ ಭಕ್ತಿಯ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತೇವೆ, ಆಗ ನಮ್ಮ ಸಂತತಿಗಳು ಸಹಿತ ಅದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ. ನಾವು ಆದರ್ಶಪ್ರಾಯರಾಗಬೇಕು. ಆಗ ಇಂತಹ ಒಂದು ಸಂದಿಗ್ಧತೆ ಉದ್ಭವ ಆಗುವುದಿಲ್ಲ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ನಿರ್ಣಯ ಭಕ್ತಿಯಲ್ಲಿ ಮಾಡಿದ್ದೇ ನಿರ್ಣಯ. ಭಕ್ತಿಯಿಂದ ನಾವು ಏನು ನಿರ್ಣಯ ತೆಗೆದುಕೊಂಡ್ರು ಅದೇ ದೃಢ ನಿರ್ಣಯವಾಗಿ ಪರಿಣಮಿಸುತ್ತೆ. ಭಕ್ತಿಯಲ್ಲಿ ಭಗವಂತನೇ ನಮಗೆ ಸಹಾಯ ಮಾಡ್ತಾನೆ ಆ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ. ಸೊ ಇವತ್ತಿನ ಅಧ್ಯಾಯ ಮುಖ್ಯವಾಗಿ ಕರ್ಮಯೋಗ. ಇಲ್ಲಿ ತ್ಯಜಿಸುವಿಕೆ ಅಂದ್ರೆ ಅಥವಾ ಕ್ರಿಯೆ ಅಂದ್ರೆ ಕೆಲಸ ಮಾಡುವುದು. ಕರ್ಮ ಕ್ರಿಯೆ ಅಂದ್ರೆ ಇಲ್ಲಿ ಕರ್ಮದ ಬಗ್ಗೆ ಹೇಳ್ತಾನೆ. ಈ ಕರ್ಮದಲ್ಲಿ ಅಕರ್ಮ, ವಿಕರ್ಮ ಮತ್ತೆ ಏನೋ ಸಕಾಮ ಕರ್ಮ, ಆ ರೀತಿಯಾಗಿ ಬೇರೆ ವಿಧಗಳಿದೆ. ಅದ್ರ ಬಗ್ಗೆ ತಿಳ್ಕೊಂಡು, ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಯಾರು ಭಕ್ತಿಯಲ್ಲಿ ಭಗವಂತನಿಗೆ ಶರಣಾಗತರಾಗ್ತಾರೆ ಅವರು ಏನನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಅನ್ನುವಂತ ಒಂದು ಮಾತನ್ನ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅವನು. ಅರ್ಜುನನಿಗೆ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಈಗ ಅರ್ಜುನಿಗೆ ಗೊಂದಲ ಆಗತ್ತೆ. ನೀನ್ ಹಾಗೆ ಹೇಳ್ತಾ ಇದ್ದೀಯಾ, ಬುದ್ಧಿಯೇ ಉತ್ತಮ ಅಂತ ಹೇಳ್ತಿದ್ದೀಯಾ, ಕಾಮ್ಯ ಕರ್ಮ ಮಾಡುವುದಕ್ಕಿಂತ ಬುದ್ಧಿಯೇ ಉತ್ತಮ ಅಂತ ಹೇಳ್ತಾ ಇದ್ದೀಯಾ. ಆದ್ರೆ ಆ ಬುದ್ಧಿ ನಾನು ಯಾಕೆ ಈಗ ಆ ಬುದ್ಧಿ ನನ್ಗೆ ಏನ್ ಹೇಳ್ತಾ ಇದೆ, ನಾನು ಯುದ್ಧ ಮಾಡಬಾರ್ದು ಅಂತ ಹೇಳ್ತಾ ಇರೋದ್ರಿಂದ ನೀನ್ ನನ್ನ ಹತ್ರ ಯಾಕೆ ಮತ್ತೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯಾ ನೀನು ಅನ್ನುವ ಮಾತನ್ನು ಅವನು ಇಲ್ಲಿ ಕೇಳ್ತಾನೆ. ತ್ಯಜಿಸುವಿಕೆ ಅಂದ್ರೆ ಎಲ್ಲವನ್ನ ಬಿಟ್ಟು ಬಿಡುವಂತಹದ್ದು, ಯುದ್ಧ ಮಾಡದೇ ಇರುವಂತಹದ್ದು, ಕರ್ಮಗಳನ್ನು ಸಹಿತ ಬಿಡುವಂತಹದ್ದು. ಆದರೆ ಭಗವಂತ ಹೇಳ್ತಾನೆ ನಿಷ್ಕಾಮ ಕರ್ಮ ಜ್ಞಾನ ಅಂದ್ರೆ ಬುದ್ಧಿ ಅಂದ್ರೆ ಜ್ಞಾನ ಯೋಗಕ್ಕಿಂತ ನಿಷ್ಕಾಮ ಕರ್ಮವೇ ಉತ್ತಮ. ಇಲ್ಲಿ ನಿಷ್ಕಾಮ ಕರ್ಮಕ್ಕೆ ನಾವು ಬರ್ತೇವೆ. ನಿಷ್ಕಾಮ ಕರ್ಮ ಅಂದ್ರೆ ಕಾಮರಹಿತವಾದಂತಹ ಕರ್ಮ. ಕಾಮ ಅಂದ್ರೆ ಏನು ಅಂದ್ರೆ ನಾವು ನೋಡೋಣ ಮುಂದೆ. ಸೊ ಕರ್ಮಕಾಂಡದಿಂದ ಕರ್ಮ ಯೋಗ ಆಗತ್ತೆ. ಕರ್ಮಕಾಂಡ ಅಂದ್ರೆ ಏನು ಅಂದ್ರೆ ಮೊದಲಿಗೆ ನಾವೇನ್ ಮಾಡ್ತೇವೆ, ಕೆಲವು ಸಕಾಮ ಕರ್ಮವನ್ನ ಮಾಡಬಹುದು, ಆಮೇಲೆ ನಿಧಾನಕ್ಕೆ
ಭಗವಂತನ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾ ಹೋದಾಗ ನಾವು ನಿಷ್ಕಾಮ ಕರ್ಮಕ್ಕೆ ಹೋಗ್ಬೋದು. ಆದರೆ ಈ ಕರ್ಮ ಕಾಂಡ ಅಂದ್ರೆ ಏನು ಅಂದ್ರೆ, ನಾವು ಸಕಾಮ ಕರ್ಮ ಮಾಡ್ತೀವಲ್ಲ, ಅದು ಕರ್ಮಕಾಂಡ. ಅಲ್ಲಿ ನಮಗೆ ಫಲಗಳ ಇದಿರತ್ತೆ, ಕರ್ಮಕಾಂಡ. ಸೊ ಆ ರೀತಿಯಾಗಿ ಕರ್ಮಕಾಂಡದಿಂದ ನಾವು ಕರ್ಮಯೋಗದ ಕಡೆಗೆ ಹೋಗುವಂತಹದ್ದು. ಅಂದ್ರೆ ಕರ್ಮಯೋಗ ಅಂದ್ರೆ ನಿಧಾನಕ್ಕೆ ಕರ್ಮಯೋಗ ಅಂದ್ರೆ ನಮ್ಮ ಡ್ಯೂಟಿ, ನಮ್ಮ ನಿಜವಾದ ಕರ್ಮವನ್ನ ನಾವು ಮಾಡ್ಕೊಂಡು ಹೋಗುವಂತ, ನಮಗೆ ವಿಧಿಸಿದ ನಿಗದಿತ ಕರ್ತವ್ಯ ಅಂತ ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಿಗದಿತ ಕರ್ತವ್ಯ ನಮಗೆ, ಅಂದ್ರೆ ನಿಗದಿತ ಕರ್ತವ್ಯ ಅಂದ್ರೆ ಅಸೈನ್ಡ್ ಡ್ಯೂಟೀಸ್. ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ನಮಗೆ ಅಸೈನ್ಡ್, ಯಾರು ಅಸೈನ್ ಮಾಡಿರೋದು? ಇಟ್ ಹ್ಯಾಸ್ ಬಿನ್ ಅಸೈನ್ಡ್ ಬೈ ಗಾಡ್. ಭಗವಂತನಿಂದ ನಮಗೆ ವಿಧಿಸಿರುವಂತಹ ಕರ್ತವ್ಯಗಳು. ಅದರಿಂದ ಉದಾಹರಣೆಗೆ ಯಾರು ಶ್ರೇಷ್ಠನಾದವನಿರ್ತಾನೆ ಅವನು ಆಚರಿಸಿ ತೋರಿಸ್ತಾನೆ. ಮತ್ತೆ ಇಲ್ಲಿ ನಿಜವಾದ ಶತ್ರುವಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ನಿಜವಾದ ಶ್ರೇಷ್ಠ ಅಂದ್ರೆ ಶತ್ರು ಯಾರು ಅನ್ನುವಂಥದ್ದು ಅಂದ್ರೆ ಅನ್ಕಂಟ್ರೋಲ್ಡ್ ಮೈಂಡ್, ಅಂದ್ರೆ ಯಾವ ಮನಸ್ಸು ಹಿಡಿತದಲ್ಲಿ ಇರುವುದಿಲ್ಲವೋ, ನಮ್ಮ ಹಿಡಿತದಲ್ಲಿ ಇರುವುದಿಲ್ಲವೋ, ಅದು ಕಂಟ್ರೋಲಲ್ಲಿ ಇರುವುದಿಲ್ಲವೋ ಅಂತಹ ಮನಸ್ಸು ನಮ್ಮ ಶತ್ರುವಾಗಿ ಪರಿಣಮಿಸುತ್ತೆ ಅನ್ನುವ ಮಾತನ್ನು ಸಹಿತ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಇವತ್ತಿನ ಅಧ್ಯಾಯದಲ್ಲಿ ಏಕಂವದ ಅಂತ ಅವನು ಹೇಳ್ತಾನೆ. ಒಂದನ್ನ ಹೇಳು ನೀನು ನನಗೆ. ಈಗ ಉದಾಹರಣೆಗೆ ನಾವೀಗ ಹೀಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಒಂದು ಗೊತ್ತಿರದ ಜಾಗದಲ್ಲಿ ಸಡನ್ ಆಗಿ ನಮಗೆ 2-3 ರಸ್ತೆ ಕವಲುವಾಗಿದೆ, ಅಂದ್ರೆ ಅದು ಬ್ರಾಂಚ್ ಆಗಿದೆ. ನಮಗೆ ಯಾವ ಕಡೆ ಹೋಗ್ಬೇಕು ನಮ್ಮ ಗುರಿ ಮುಟ್ಲಿಕ್ಕೆ ಅನ್ನೋದು ನಮ್ಗೆ ಗೊತ್ತಾಗತ್ತಾ? ಏನ್ ಹೇಳ್ತೀರಾ? ನಮ್ಗೆ ಗೊತ್ತಾಗತ್ತಾ ಅದು? ಈಗ ಅರ್ಜುನನಿಗೆ ಅದೇ ಒಂದು ದ್ವಂದ್ವತೆ ಬಂದಿದೆ. ಆ ದ್ವಂದ್ವತೆ ಏನಂದ್ರೆ, ಅವನು ಕೇಳ್ತಾನೆ ಮುಂದೆ ನೆಕ್ಸ್ಟ್, ನಾನು ಏನ್ ಮಾಡ್ಬೇಕು ಹಾಗಿದ್ರೆ? ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿ ಜನಾರ್ದನ. 1 ಸೆಕೆಂಡ್. ಹರೇ ಕೃಷ್ಣ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತಥಾ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಥ ಓದಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ಕಾಮ್ಯಕರ್ಮ ಅಂದ್ರೆ ಏನು? ಕಾಮ್ಯಕರ್ಮ ಅಂದ್ರೆ ನಾವು ಇಂದ್ರಿಯ ತೃಪ್ತಿಯಿಂದ ಮಾಡುವಂತಹ ಕರ್ಮ. ಅರ್ಜುನ ಏನ್ ತಿಳ್ಕೊಳ್ತಾ ಇದ್ದಾನೆ? ತಾನು ಮಾಡ್ತಾ ಇರುವಂತಹ ಯುದ್ಧ ಅದು ಒಂದು ಕಾಮ್ಯ ಕರ್ಮ ಅಥವಾ ಅಲ್ವಾ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಭಗವಂತನಿಂದ ಅವನಿಗೆ ಬೇಕಾಗಿತ್ತು. ಅದರಿಂದ ಅವನು ಕೇಳ್ತಾ ಇದ್ದಾನೆ, ನನ್ನ ಬುದ್ಧಿ ಹೇಳ್ತಾ ಇದೆ ಇವರನ್ನೆಲ್ಲ ಕೊಲ್ಲಬಾರದು, ಶಾಸ್ತ್ರ ಹೇಳ್ತಾ ಇದೆ ನನಗೆ ಪಾಪ ಅಂದ್ಕೊಳ್ಳುತ್ತೆ, ಹಾಗಿದ್ರೆ ನೀನ್ ಯಾಕೆ ನನಗೆ ಯುದ್ಧ ಮಾಡುವಂತ ಇದೀಯಾ ಅಂತ ಕೇಳ್ತಾನೆ. ಜ್ಞಾನದ ಬಗ್ಗೆ. ಬುದ್ಧಿ ಅಂದ್ರೆ ಜ್ಞಾನ. ಈ ಜ್ಞಾನ ಅವನ ಹತ್ರ ಇರುವಂತಹ ಜ್ಞಾನ ಏನಂದ್ರೆ, ಅವನು ಸಾತ್ವಿಕ ಜ್ಞಾನವನ್ನ ಹೊಂದಿರ್ತಾನೆ, ಸಾತ್ವಿಕ ಬುದ್ಧಿಯವನಾಗಿರ್ತಾನೆ ಅರ್ಜುನ. ಅವನು ಶಾಸ್ತ್ರಗಳನ್ನ ಓದಿದ್ದಾನೆ, ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾನೆ, ತಾನು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನುವಂತಹದ್ದನ್ನ. ಆದ್ರೆ ಅವನು ಇಲ್ಲಿ ಭಗವಂತನ ಹತ್ರ ಕೇಳ್ತಾ ಇದ್ದಾನೆ, ಹಾಗಿದ್ರೆ ನೀನ್ ಯಾಕೆ ನನಗೆ ಯುದ್ಧ ಮಾಡ್ಲಿಕ್ಕೆ ಮಾಡು ಅಂತ ಹೇಳ್ತಾ ಇದ್ದೀಯಾ ಅನ್ನುವಂತಹದ್ದು. ಅದಕ್ಕೆ ಭಗವಂತನ ಉತ್ತರ ಮುಂದೆ ಮತ್ತೆ ಬರುತ್ತೆ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತವ್ಯಾನಘ ಜ್ಞಾನಯೋಗ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಓದಿ ಬೇರೆ ಯಾರಾದ್ರೂ ಓದಿ, ಅವ್ರದ್ದು ಸೌಂಡ್ ಸರಿ ಇಲ್ಲ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಯಾರಾದ್ರೂ ಒಬ್ರು ಓದಿ, ಓವರ್ಲ್ಯಾಪ್ ಬೇಡ. ಓಕೆ, ಮತ್ತೆ ನೆಕ್ಸ್ಟ್. ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ, ನಾನು ಅನ್ಮ್ಯೂಟ್ ಮಾಡ್ತೇನೆ. ಸೊ ಇಲ್ಲಿ ಅವನು ಹೇಳ್ತಾ ಇರುವಂತಹ ಪ್ರಶ್ನೆ, ಭಗವಂತ ಅದಕ್ಕೆ ಉತ್ತರ ಏನ್ ಕೊಡ್ತಾ ಇದ್ದಾನೆ ಅಂದ್ರೆ, ಅರ್ಜುನನನ್ನ ನೀನು ಪಾಪರಹಿತನಾದ ಅರ್ಜುನನೇ ಅಂತ ಒಂದು ಮಾತು ಹೇಳ್ತಾ ಇದ್ದಾನೆ. ಪಾಪರಹಿತನು ಅಂದ್ರೆ ಅವನು ಪಾಪವೇ ಇಲ್ಲದೆ ಇರುವಂತಹವನು.
ಆದ್ರಿಂದ ಅಂತಹ ಅರ್ಜುನನಿಗೆ ಅವನು ಹೇಳ್ತಾ ಇದ್ದಾನೆ ಏನೋ ಭಗವಂತನ ಸಾಕ್ಷಾತ್ಕಾರಕ್ಕೆ. ಈಗ ಯಾಕೆ ಭಗವಂತನ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾ ಇದ್ದಾನೆ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಆಗೋದು ಯಾವಾಗ? ನಾನು ಯಾರು, ನಾನು ಈ ಶರೀರ ಅಲ್ಲ, ನಾನು ಈ ಆತ್ಮ ಅನ್ನುವಂತಹದ್ದು ನಾವು ಹೇಳಿದಷ್ಟು ಈಸಿ ಇಲ್ಲ. ನಾವೀಗ ಭಾವಿಸಿ ಬಿಡ್ತೇವೆ, ಆದರೆ ನಾವು ಅಂತಹ ಕರ್ತವ್ಯವನ್ನ ಮಾಡುವುದಿಲ್ಲ ಈಗ. ಯಾಕೆಂದ್ರೆ ನಾವು ಮಾಯೆಯ ಬಂಧನದಲ್ಲಿಯೇ ಇದ್ದೇವೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಆತ್ಮ ಸಾಕ್ಷಾತ್ ಬಗ್ಗೆ. ಸೊ ಈ ಸೆಲ್ಫ್ ರಿಯಲೈಸೇಷನ್ ಅನ್ನುವಂಥದ್ದು ಏನಿದೆ ಅದು ಕ್ರಮೇಣ ಬರುವಂತಹದ್ದು, ಅದು ಈ ಕ್ಷಣಕ್ಕೆ ಬರುವುದಿಲ್ಲ. ಈಗ ನನ್ಗೇನು, ನಾನು ಶರೀರ ಅಲ್ಲ, ನಾನು ಆತ್ಮ, ನನಗಿಷ್ಟು ಗೊತ್ತಿದೆ, ಮತ್ತೇನು ಜ್ಞಾನ ಬೇಕು ನನಗೆ? ಒಂದು ಸೆಂಟೆನ್ಸ್ ಅಲ್ಲಿ ಆ ಜ್ಞಾನ ಬರುವುದಿಲ್ಲ. ಆ ಜ್ಞಾನವನ್ನ ನಾವು ಒಂದು ಯಜ್ಞದ ತರ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದು ಹೇಗೆ ಅನ್ನುವಂಥದ್ದು ನಮಗೆ ಭಗವದ್ಗೀತೆ ಉತ್ತರ ಕೊಡುತ್ತೆ, ಪೂರ್ತಿಯಾಗಿ ನಾವು ಅದನ್ನ ಅರ್ಥ ಮಾಡಿಕೊಂಡಾಗ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಲಿಕ್ಕೆ ಒಂದು ತತ್ವಜ್ಞಾನದ ಊಹೆ. ತತ್ವಜ್ಞಾನ ಅಂದ್ರೆ ವೇದಗಳನ್ನ, ಶಾಸ್ತ್ರಗಳನ್ನ ಅರ್ಥ ಮಾಡಿಕೊಂಡು ಊಹಿಸಿಕೊಂಡು, ಹಾಗ್ ಮಾಡಿದ್ರೆ ಹೀಗಾಗತ್ತೆ, ಹೀಗ್ ಮಾಡಿದ್ರೆ ಹಾಗಾಗತ್ತೆ ಅಂತ ಅಲ್ಲೆಲ್ಲ ಹೇಳಿದ್ದನ್ನೆಲ್ಲ ನೋಡ್ಕೊಂಡು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಪ್ರಯತ್ನ ಮಾಡುವಂತಹದ್ದು ಕೆಲವರು. ಅಂದ್ರೆ ಆ ತತ್ವಜ್ಞಾನದ ಊಹೆಯಲ್ಲಿ ಈ ಕರ್ಮಯೋಗ ಬರುತ್ತೆ, ಜ್ಞಾನ ಯೋಗ ಬರುತ್ತೆ, ಅಥವಾ ಈ ಅಷ್ಟಾಂಗ ಯೋಗ ಬರುತ್ತೆ. ಸೊ ಬೇರೆ ಬೇರೆ ರೀತಿಯಾದಂತಹ ಯೋಗಗಳು. ಅಂದ್ರೆ ಯೋಗ ಅಂದ್ರೆ ಏನು? ಏನನ್ನಾದ್ರೂ ಪಡೆದುಕೊಳ್ಳುವಂತಹದ್ದು. ಸೊ ಆ ಯೋಗದಿಂದ ನಾವು ಪಡೆದುಕೊಳ್ಳುವಂತಹದ್ದೇನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ, ಆತ್ಮದ ಸೆಲ್ಫ್ ರಿಯಲೈಸೇಷನ್. ಸೊ ಅದು ಎರಡು ರೀತಿಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಒಂದು ತತ್ವಜ್ಞಾನದ ಊಹೆಯ ಮೂಲಕ, ಇನ್ನೊಂದು ಕೆಲವರು ಭಕ್ತಿ ಸೇವೆಯನ್ನ ಮಾಡುವ ಮೂಲಕ. ಭಕ್ತಿ ಸೇವೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಭಕ್ತಿಯ ಸೇವೆ ಮಾಡುವುದು ಹೇಗೆ ಅನ್ನುವಂತಹದನ್ನ ನಾವು 6ರಿಂದ 12ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತೇವೆ. ಯಾಕೆ ನಾವು ಭಕ್ತಿಯನ್ನ ಮಾಡಬೇಕು ಮತ್ತೆ ಹೇಗೆ ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದು. ಅದರಿಂದ ಅವನು ಹೇಳ್ತಾ ಇದ್ದಾನೆ ಭಕ್ತಿ ಸೇವೆಯ ಮೂಲಕ ಅದನ್ನ ಸಾಧಿಸಲು ಕೆಲವರು ಯತ್ನಿಸ್ತಾರೆ. ಅಂದ್ರೆ ರಸ್ತೆಯನ್ನು ನಾವೇನ್ ಹೇಳ್ತೇವೆ ಅದನ್ನ ಇಲ್ಲಿ ಅವನು ನಮಗೆ ಹೇಳ್ತಾ ಇದ್ದಾನೆ ಭಗವಂತ. ನ ಕರ್ಮಣಾನ್ ಮನಾರಂಭಾನ್ ನೈಷ್ಕರ್ಮ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ. ಪ್ರತಿಭಾ ಮಾತೆ. New ಜಯ start, ಸಾಯಿ ಮಾತಾಜಿ. new start and try with all over heart. I will tell. ನಾನು ಹೇಳ್ತೀನಿ ಸರ್. ಮಾತಾಜಿ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಪಲ್ಲವಿ ಮಾತಾಜಿ ಸ್ವಲ್ಪ ಓಕೆ. ಜಯ ಸಾಯಿ ಮಾತಾಜಿ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಓಕೆ, ನಾನು ಫೋರ್ಸ್ ಮ್ಯೂಟ್ ಮಾಡ್ತಿದ್ದೇನೆ. ಯಾರಿಗೆ ಓದ್ಬೇಕೋ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ. ಓಕೆ. ಸೊ ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ಅಂದ್ರೆ ಈಗ ಇಲ್ಲಿ ಹೇಳ್ತಾನೆ ಕರ್ಮ ಮಾಡಬೇಕು ಅಂತ. ಈ ಕರ್ಮ ಮಾಡುವುದರಿಂದ ನಮಗೆ ಕರ್ಮ ಫಲಗಳಿಂದ ನಾವು ಬಿಡುಗಡೆಯನ್ನ ಪಡ್ಲಿಕ್ಕೆ ಆಗತ್ತಾ ಅಂದ್ರೆ ಅವನು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಈಗ ನಮಗೆ ಜೀವನದಲ್ಲಿ ಕೆಲವು ಸುಖ, ಕೆಲವು ದುಃಖ, ಕೆಲವು ಕಷ್ಟ, ಆ ರೀತಿಯದನ್ನು ನಾವು ಎದುರಿಸ್ತಾ ಇದ್ದೇವೆ. ಅದೆಲ್ಲ ಎಲ್ಲಿಂದ ಬರುತ್ತೆ? ನಾವು ಮಾಡುವ ಕರ್ಮ ಫಲಗಳು ನಮಗೆ ಅಂಟಿಕೊಂಡಿರುವುದರಿಂದ ನಾವು ಆ ರೀತಿಯಾಗಿ ಜೀವನವನ್ನ ಎದುರಿಸಬೇಕಾಗತ್ತೆ. ಅದರಿಂದ ಬಿಡುಗಡೆ ಪಡೆಯುವುದು ಹೇಗೆ? ಯಾವಾಗ ನಾವು ಅದರಿಂದ ಬಿಡುಗಡೆ ಪಡೆಯಿತು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗತ್ತೆ. ಇಲ್ಲ ಅಂದ್ರೆ ನಾವು ಬಂಧನದಲ್ಲಿಯೇ ಇರ್ತೇವೆ. ಈಗ ನಮಗೆ ನೀವು ಕೇಳಬಹುದು, ತುಂಬಾ ಜನ ಮಾತಾಡ್ತಾರೆ ಈಗ ಸೋಷಿಯಲಿ. ಏನ್ ಹೇಳ್ತಾರೆ? ಫ್ರೀಡಮ್, ಸ್ಪೀಚ್ ಫ್ರೀಡಮ್, ಅಂದ್ರೆ ಸ್ಪೀಕಿಂಗ್ ಫ್ರೀಡಮ್, ಅದು ಫ್ರೀಡಮ್, ಇದು ಫ್ರೀಡಮ್. ನಮಗೆ ನಿಜವಾಗಿ ಎಲ್ಲಿದೆ ಫ್ರೀಡಮ್ ಅಲ್ವಾ? ನಮಗೆ ನಿಜವಾಗಿ ಮನೆ ಒಳಗಡೆ ನಮಗೆ ಫ್ರೀಡಮ್ ಇಲ್ಲ, ಮನೆಯಿಂದ ಹೊರಗಡೆ ಹೋದ್ರೆ ರೋಡಲ್ಲಿ ನಮಗೆ ಫ್ರೀಡಮ್ ಇಲ್ಲ, ಅಥವಾ ನಾವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೇವೆ ಅಲ್ಲಿ ನಮಗೆ ಫ್ರೀಡಮ್ ಇಲ್ಲ. ಎಲ್ಲ ಕಡೆ ನಾವು ಫಾಲೋ ಮಾಡಬೇಕಾಗತ್ತೆ. ಪ್ರತಿಯೊಂದು ಕಡೆ ವಿ ಆರ್ ಬಾಂಡೆಡ್. ನಾವು ಆ ಒಂದು ಪರಿಸ್ಥಿತಿಗೆ ನಾವು ಬಂಧನದಲ್ಲಿ ಇರ್ತೇವೆ. ಅದೇ ರೀತಿಯಾಗಿ ಜೀವನ ಅನ್ನಿಸ್ತ ಒಂದು ಕರ್ಮದ ಬಂಧನದಿಂದ ಕೂಡಿದೆ. ಆ ಕರ್ಮ ಫಲಗಳು ನಮಗೆ ಅಂಟಿಕೊಂಡಿರುತ್ತವೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಕಾರ್ಯ ಮಾಡುವುದರಿಂದ, ಅಂದ್ರೆ ಇಲ್ಲಿ
ಅವನು ಹೇಳ್ತಾ ಇದ್ದಾನೆ ಏನು ನಿಷ್ಕಾಮ ಕರ್ಮದ ಬಗ್ಗೆ, ಅಂದ್ರೆ ಬರೀ ಅದನ್ನೇ ಮಾಡುವುದರಿಂದ ನಮಗೆ ಬಿಡುಗಡೆ ದೊರೆಯುತ್ತಂತ ಕಾರ್ಯ ಮಾಡುವುದು ಅಂದ್ರೆ ಡ್ಯೂಟಿಗಳನ್ನ ಮಾಡುವಂತದ್ದು, ಅದರಿಂದ ಬಿಡುಗಡೆ ದೊರೆಯುತ್ತೆ ಅಂತಲ್ಲ. ಅಥವಾ ನಾನು ಏನೂ ಮಾಡೋದಿಲ್ಲ, ಎಲ್ಲಾ ಬಿಟ್ಬಿಟ್ಟು ನಾನು ಅಡವಿಗೆ ಹೋಗ್ತೇನೆ, ಅಲ್ಲಿ ಹೋಗ್ಬಿಟ್ಟು ಭಗವಂತನ ಧ್ಯಾನ ಮಾಡ್ಕೊಂಡು ನಾನು ಮುಕ್ತಿಯನ್ನ ಪಡಿತೇನೆ ಅನ್ನುವಂತಹ ಮುಕ್ತಿ ಪಡೆಯೋದಂದ್ರೆ ಏನು? ಅದೇ ಮುಕ್ತಿ ಪಡೆಯೋದಂದ್ರೆ ಈ ಭೌತಿಕ ಪ್ರಪಂಚದಿಂದ ವಿಡೆಯನ್ನ ಪಡೆಯೋದು, ಭೌತಿಕ ಪ್ರಪಂಚದ ಕರ್ಮ ಬಂಧನಗಳಿಂದ. ಈ ಕರ್ಮಗಳು ಎಲ್ಲಿ ತನಕ ನಮ್ಗೆ ಅಂಟ್ಕೊಂಡಿರ್ತೇವೆ ನಾವು ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಸೊ ಅದನ್ನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ್ಯತ್ಯ ಕರ್ಮಕೃತ್ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಹರೇ ಕೃಷ್ಣ. 3 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ರೆಗ್ಯುಲರ್ ಆಗಿ ಓದ್ತೀರಾ. ಬೇರೆ ಯಾರಾದ್ರೂ ಓದಿದ್ರೆ ಅವರು ಹ್ಯಾಂಡ್ ರೈಸ್ ಮಾಡಬೇಕು, ಇಲ್ಲ ಅಂದ್ರೆ ನಾನು ಅವರಿಗೆ ಓದಿ ಪ್ರತಿಭಾ ಮಾತಾಜಿ ಇಲ್ಲ ಚೈತ್ರ ಮಾತಾಜಿ ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ. ಓಕೆ, ವೀಣಾ ಶ್ರೀ ಮಾತಾಜಿ ನೀವೇ ಓದಿ. ಓದ್ತೀರಾ ಮಾತಾಜಿ? ಓಕೆ, ಲಾಸ್ಟ್ ಅನ್ಮ್ಯೂಟ್. ಸಾರಿ, ನಾನು ಅನ್ಮ್ಯೂಟ್ ಮಾಡಿ ಅಂತ ನಾನೇ ಮಾಡಬೇಕು. ಓಕೆ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಆಗಿಲ್ವಾ? ಅನ್ಮ್ಯೂಟ್ ಮಾಡಿ ಚೈತ್ರ ಮಾತಾಜಿ. ಓಕೆ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೆ ಇರಲು ಸಾಧ್ಯವಿಲ್ಲ. ಇಲ್ಲಿ ಇದು ಬಹಳ ಮುಖ್ಯ, ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಯಾವಾಗ್ಲೂ ನಾವು ಒಂದಲ್ಲ ಒಂದು ಕರ್ಮದಲ್ಲಿ ಇರ್ತೇವೆ? ಯಾಕೆಂದ್ರೆ ಇದು ಈ ಭೌತಿಕ ಪ್ರಕೃತಿಯ ನಿಯಮ. ಈ ಭೌತಿಕ ಪ್ರಕೃತಿಯ ಬಗ್ಗೆನೂ ಒಂದು 13ನೇ ಅಧ್ಯಾಯ ಇದೆ, ಈ ಪ್ರಕೃತಿಯ 3 ಗುಣಗಳು ಅನ್ನುವಂಥದ್ದು. ಆದ್ರಿಂದ ಅವನು ಹೇಳ್ತಾನೆ ಈ ಗುಣಗಳಿಗೆ ಅನುಗುಣವಾಗಿ, ಈ ಭೌತಿಕ ಪ್ರಕೃತಿಗೆ ಪ್ರಕೃತಿಯಿಂದಲೇ ನಮ್ಗೆ ಈ ಶರೀರ ಬಂದ, ನಾವು ಈ ಶರೀರದಲ್ಲಿ ಇದ್ದಾಗ ಈ ಪ್ರಕೃತಿಯ ಗುಣಗಳ ಬಂಧನದಲ್ಲಿ ನಾವಿರುತ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಅದರ ನಿಯಮ ಏನಿದೆ ಅಂದ್ರೆ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕು. ಯಾವ್ಯಾವ ಗುಣದಲ್ಲಿ ಯಾರಿದ್ದಾರೋ ಆ ರೀತಿ ಕರ್ಮವನ್ನು ಅವರು ಮಾಡ್ತಾರೆ. ಅದರಿಂದ ಕರ್ಮ ಮಾಡದೇ ಇರ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾನೆ ಭರತ ಮಹಾರಾಜ. ಭರತ ಚಕ್ರವರ್ತಿ, ಈ ಭರತ ಚಕ್ರವರ್ತಿ ಇಡೀ ಭೂಮಂಡಲವನ್ನ ಆಳುವಂತಹ ಚಕ್ರವರ್ತಿ. ಅವನು ಶಾಸ್ತ್ರೋಕ್ತವಾಗಿ ತನ್ನ ನಿಗದಿತ ಕರ್ತವ್ಯಗಳನ್ನ ಮಾಡಿಕೊಂಡು ರಾಜ್ಯವನ್ನ ಆಳ್ತಾ ಇದ್ದ. ಆ ರೀತಿ ಆಳುವಾಗ ಅವನಿಗೆ ಏನನ್ಸುತ್ತೆ ಅಂದ್ರೆ ಅವನು ಭಾವಭಕ್ತಿ, ಈ ಭಕ್ತಿಯ ವಿಧಗಳಿದೆ, ನವವಿಧ ಭಕ್ತಿ. ಭಾವ ಭಕ್ತಿ ಆದ್ಮೇಲೆ ಪ್ರೇಮ ಭಕ್ತಿ. ಪ್ರೇಮ ಭಕ್ತಿಯಲ್ಲಿ ನಮ್ಮ ನಿಜವಾದ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಏರ್ಪಡತ್ತೆ, ಡೈರೆಕ್ಟ್ ರಿಲೇಶನ್ಶಿಪ್ ವಿತ್ ಗಾಡ್ ಪ್ರೇಮ ಭಕ್ತಿಯಲ್ಲಿ. ಆದ್ರೆ ಇಲ್ಲಿ ಭಾವಭಕ್ತಿಯಲ್ಲಿ ಅವನಿದ್ದಾನೆ. ಇನ್ನೇನು ನಾನು ಎಲ್ಲವನ್ನ ಬಿಟ್ಬಿಟ್ಟು ಹೋಗ್ತೇನೆ, ಕಾಡಿಗೆ ಹೋಗ್ಬಿಟ್ಟು ನಾನು ಅಂದ್ರೆ ಅಲ್ಲಿ ತಾನು ಯಜ್ಞ ಯಾಗಾದಿಗಳನ್ನ ಅಂದ್ರೆ ಮಾಡ್ಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಪಡಿತೇನೆ ಅನ್ನುವಂತ ಇದ್ರಲ್ಲಿ ಅವನು ಎಲ್ಲ ರಾಜ್ಯವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಕಾಡಿಗೆ. ಆದ್ರೆ ಅವನು ಕಾಡಿಗೆ ಹೋದ್ಮೇಲೆ ಏನಾಯ್ತು, ಅಲ್ಲಿ ಒಂದು ತಾಯಿ ಜಿಂಕೆ, ಗರ್ಭಿಣಿ ಜಿಂಕೆ ಬಂದು ಅವನ ಆಶ್ರಮದ ಹತ್ರ ಮರಿ ಹಾಕಿಬಿಟ್ಟು ಶರೀರ ತ್ಯಾಗ ಮಾಡಿಬಿಡತ್ತೆ. ಆ ಕ್ಷಣದಲ್ಲಿ ಅವನಿಗೆ ಆ ಮರಿಯ ಮೇಲೆ ವ್ಯಾಮೋಹ ಬರುತ್ತೆ. ವ್ಯಾಮೋಹ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಮರಿ ಅಯ್ಯೋ ತಾಯಿ ಇಲ್ಲದ ತಬ್ಲಿ ಅಂತ ಹೇಳಿ ಆ ಮರಿಯನ್ನು ನೋಡ್ಕೊಳಕ್ ಶುರು ಮಾಡ್ತಾನೆ. ಅವನ ಉದ್ದೇಶ ಏನಿತ್ತು, ನಾನು ಭಗವಂತ ಸಾಕ್ಷಾತ್ಕಾರ ಮಾಡ್ಬೇಕು ಅಂದ್ರೆ. ಆದ್ರೆ ಅಲ್ಲಿ ಬಂದು ಏನಾಗಿತ್ತು, ಅವನು ಮತ್ತೆ ಆ ಜಿಂಕೆ ಮರಿಯ ವ್ಯಾಮೋಹಕ್ಕೆ ಬರ್ತಾನೆ. ಆಮೇಲೆ ಏನಾಗುತ್ತೆ, ಆ ಜಿಂಕೆ ಮರಿ ಒಂದಿನ ಹಾಗೆ ದೊಡ್ಡ ಮಾಡ್ತಾನೆ. ಅದನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ಆ ಜಿಂಕೆ ಮರಿ ಆಶ್ರಮದಿಂದ ದೂರ ಹೋಯ್ತು. ದೂರ ಹೋಗಿ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಇವನು ಆ ಜಿಂಕೆ ಮರಿಯನ್ನ ಆಲೋಚನೆ ಮಾಡ್ತಾ 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 ಒಂದು ಪ್ರಪಾತಕ್ಕೆ ಬಿದ್ದು ಇವನು ಸಾಯ್ತಾನೆ. ಇವನು ಶರೀರ ತ್ಯಾಗ ಮಾಡುವಾಗ ಇವನ ತಲೆ ಒಳಗಡೆ ಜಿಂಕೆ ಮರಿ ಇರುವುದರಿಂದ ಅವನು ಜಿಂಕೆ ಶರೀರವನ್ನ ಪಡೆಯಬೇಕಾಗುತ್ತೆ. ಅವನ ಉದ್ದೇಶ ಮೋಕ್ಷ, ಅವನ ಉದ್ದೇಶ ಬಿಡುಗಡೆ ಭೌತಿಕ ಪ್ರಪಂಚದಿಂದ. ಆದ್ರೆ ಅವನಿಗೆ ಅದು ಸಿಗ್ತಾ ಇಲ್ಲ ಅಲ್ಲಿ. ಯಾಕೆಂದ್ರೆ ಅವನು ಆ ಜಿಂಕೆಯ ಬಾಂಧವ್ಯಕ್ಕೆ ಹೋಗ್ತಾನೆ.
ಸೊ ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಸುಮ್ಮನೆ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಬಿಡುಗಡೆ ಸಿಗತ್ತೋ ಅಥವಾ ಎಲ್ಲವನ್ನ ಬಿಟ್ರೆ ನನಗೆ ಬಿಡುಗಡೆ ಸಿಗತ್ತೋ ಅನ್ನುವುದು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಹೇಗೆ ನಮಗೆ ಸಿಗತ್ತೆ ಅನ್ನುವಂಥ. ಆದ್ರೆ ಇನ್ನು ಕೆಲವರು ಇರ್ತಾರೆ, ಮಿಥ್ಯಾಚಾರಿಗಳು ಅಂತ ಅವರನ್ನ ಕರೀತಾರೆ. ಅವರು ಸೋಗಲಾಡಿಗಳು. ಕೆಲವರು ನೋಡ್ಲಿಕ್ಕೆ ವೇಷಭೂಷ ಎಲ್ಲ ಸನ್ಯಾಸಿ ತರ ಇರುತ್ತೆ, ಆದ್ರೆ ಒಳಗಡೆ ಇಂದ್ರಿಯ ತೃಪ್ತಿಯ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಅವರು. ಉದಾಹರಣೆಗೆ ಇರ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಈಗ ತೋರಿಕೆಗೆ ಸೋಗಲಾಡಿ ಸನ್ಯಾಸಿಗಳು ಅಂತ. ಸೊ ಅವರಿಗೆ ನೋಡ್ಲಿಕ್ಕೆ ತಾನು ಒಳ್ಳೆ ಆ ತರ ಮಾಡಲ್ಲ ಈ ತರ ಮಾಡಲ್ಲ, ಆದ್ರೆ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡ್ತಾರೆ. ಸೊ ಅಂಥವರಿಗೆ ಅವರು ಮಿಥ್ಯಾಚಾರಿಗಳು. ಅವರು ಎಲ್ಲಿಗೂ ಹೋಗುವುದಿಲ್ಲ, ಅವರಿಗೆ ಯಾವುದೇ ರೀತಿಯಾದಂತಹ ಸಿಗುವುದಿಲ್ಲ. ಅವರು ಮತ್ತೆ ಮತ್ತೆ ಭೌತಿಕ ಪ್ರಪಂಚದಲ್ಲಿ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಈ ಭೌತಿಕ ಈ ಕರ್ಮ ಫಲಗಳ ಏನು ಅವರಿಗೆ ವಿಧಿಸಲಾಗಿದೆಯೋ ಅದನ್ನ ಅವರು ಅನುಭವಿಸ್ತಾರೆ ಅನ್ನುವ ಮಾತನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಈಗ ಅವನು ಹೇಳ್ತಾ ಇದ್ದಾನೆ, ಹಾಗಿದ್ರೆ ಹೇಗೆ ಕರ್ಮ ಮಾಡಬೇಕು? ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಞಾಯೇಹ ಕರ್ಮಣಃ ಶರೀರ ಯತ್ರ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಓಕೆ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಿನ್ನ ನಿಯಮಿತ ಕರ್ಮ. ನಿಯಮಿತ ಅಂದ್ರೆ ರೆಗ್ಯುಲೇಟೆಡ್ ಕೆಲಸ. ನಾವು ರೆಗ್ಯುಲೇಟೆಡ್ ಕೆಲಸಗಳನ್ನ ಮಾಡಬೇಕು ನಿಯಮಿತವಾಗಿ, ಅಂದ್ರೆ ಕ್ರಮಬದ್ಧವಾಗಿ ಕೆಲಸವನ್ನ ಮಾಡುವಂತಹದ್ದು. ಆ ನಿಯಮಿತ ಕರ್ಮ ಅಂದ್ರೆ ಏನು ಅನ್ನೋದನ್ನ ಮುಂದೆ ಹೀಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ನಿನ್ನ ನಿಯಮಿತ ಕರ್ಮವನ್ನ ಮಾಡು. ಅವನು ಕ್ಷತ್ರಿಯನಾಗಿ ನಿನಗೆ ವಿಧಿಸಲಾದ ಕರ್ತವ್ಯವನ್ನ ನೀನು ಮಾಡು. ಆ ರೀತಿಯಾಗಿ ಕರ್ಮ ಮಾಡುವುದು ಏನು ಮಾಡದೇ ಇರೋದಕ್ಕಿಂತ ಉತ್ತಮವಾಗುತ್ತೆ. ಹಾಗೆ ಮಾಡುವುದು ಕರ್ಮವನ್ನ. ಕರ್ಮ ಅಂದ್ರೆ ಇಲ್ಲಿ ಫಲಾಪೇಕ್ಷಿತ ಕರ್ಮ, ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹ ಕರ್ಮ. ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರೆ ನನಗೆ ಒಳ್ಳೆ ಜಾಬ್ ಸಿಗಲಿ, ದೇವ್ರೆ ಆ ಭಕ್ತಿಯನ್ನ ನಾವು ಮಾಡ್ತೇವೆ. ಆದ್ರೆ ಆ ಭಕ್ತಿಯಲ್ಲಿ ಫಲಗಳ ಅಪೇಕ್ಷೆ ಇದೆ. ನನಗೆ ಅದು ಸಿಗಲಿ, ನನಗೆ ಒಳ್ಳೆ ಏನೋ ಪತ್ನಿ ಸಿಗಲಿ, ಒಳ್ಳೆ ಪತಿ ಸಿಗಲಿ ಅಲ್ವಾ, ಹೆಚ್ಚು ಬೇರೆ ಬೇರೆ ರೀತಿ ಮನೆ ಕಟ್ಟುವಂಗ ಆಗ್ಬೇಕು, ಅಥವಾ ಅದಾಗಬೇಕು, ನನ್ನ ಬಿಸ್ನೆಸ್ ಅಲ್ಲಿ ನನ್ನ ಇನ್ಕಮ್ ಜಾಸ್ತಿ ಆಗ್ಬೇಕು. ಸೊ ಈ ರೀತಿಯಾದ ಫಲಾಪೇಕ್ಷಿತ ಕರ್ಮದಿಂದ ನಾವೇನ್ ಮಾಡ್ತೇವೆ, ಬೇರೆ ಬೇರೆ ದೇವತೆಗಳನ್ನ ಪೂಜೆ ಎಲ್ಲ ಮಾಡ್ತೇವೆ, ಅದನ್ನ ಕೇಳ್ತೇವೆ. ಆದ್ರೆ ಭಗವಂತ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಅವನು ಹೇಳ್ತಾ ಇದ್ದಾನೆ, ನಿನ್ನ ನಿಯಮಿತ ಕರ್ತವ್ಯವನ್ನು ನೀನು ಮಾಡು, ನಿನ್ನ ಡ್ಯೂಟಿಯನ್ನ ಮಾಡು, ನಿನ್ನ ಕರ್ತವ್ಯವನ್ನ ನೀನು ಮಾಡು. ಅದು ಅಂದ್ರೆ ಕರ್ಮ ಮಾಡುವುದಕ್ಕಿಂತ, ಅಂದ್ರೆ ಫಲಾಪೇಕ್ಷಿತ ಕರ್ಮ ಮಾಡುವುದಕ್ಕಿಂತ ಅದು ಬಹಳ ಉತ್ತಮ. ಅದನ್ನೇ ನಾವು ನಿಷ್ಕಾಮ ಕರ್ಮ ಅಂತ ಹೇಳುದು. ಕರ್ಮವನ್ನು ಮಾಡದೆ ದೇಹವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ಹೇಳ್ತಾನೆ, ಒಂದಲ್ಲ ಒಂದು ಕರ್ಮದಲ್ಲಿ ನಿರತವಾಗಿರಲೇಬೇಕು ಈ ಶರೀರದಲ್ಲಿ ಆತ್ಮ ಇರುವಾಗ. ಆ ಕರ್ಮವನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಈ ದೇಹ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಕರ್ಮ ಮಾಡ್ಲೇಬೇಕಿಲ್ಲ, ಅಂದ್ರೆ ದೇಹದಲ್ಲಿ ಈ ದೇಹ ಉಳಿಯೋದಿಲ್ಲ ಅನ್ನುವಂತ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಶರೀರದಲ್ಲಿ ಹೇಗೆ ನಾವು ಅಕರ್ಮವನ್ನ ಮಾಡಬೇಕು ಅಂದ್ರೆ, ಬಹಳವಾಗಿ ಈ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಈ ಶರೀರದ ಶುದ್ಧಿಯಿಂದ ಮಾತ್ರ, ಅಂದ್ರೆ ನಾವು ಅಂದ್ರೆ ಈ ರೀತಿಯಾದಂತಹ ನಿಷ್ಕಾಮ ಕರ್ಮದ ಬಗ್ಗೆ ಆಲೋಚನೆ ಮಾಡ್ಬೋದು, ಅದನ್ನ ಮಾಡ್ಬೋದು. ಅದರಿಂದ ಅದಕ್ಕೆ ಒಂದು ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಆಹಾರ ಶುದ್ಧೋ ಸತ್ವಶುದ್ಧಿ ಸತ್ವಶುದ್ಧೋ ಸ್ಮೃತಿ ಧ್ರುವ ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ. ಅಂದ್ರೆ ಎಲ್ಲಾ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಆಹಾರ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತೆ, ಮನಸ್ಸಿನ ಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತೆ, ದೇವರ ನಿರಂತರ ಸ್ಮರಣೆಯಿಂದ ಎಲ್ಲಾ ಬಂಧನಗಳಿಂದ ನಾವು ಬಿಡುಗಡೆಯನ್ನ ಪಡೆಯಬಹುದು. ಅಂದ್ರೆ ಅವನು ವಿಮೋಚನೆಯನ್ನ ಹೊಂತಾನೆ. ವಿಮೋಚನೆ ಅಂದ್ರೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಅವನು ಪಡೀತಾನೆ, ಮತ್ತು ಭಗವತ್ ಸಾಕ್ಷಾತ್ಕಾರ ಅಂದ್ರೆ ಅವನು ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನ ಪಡಿತಾನೆ.
ಅನ್ನುವಂತಹ ಮಾತನ್ನ ಇಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಲಾಗಿದೆ. ಅದರಿಂದ ನಾವು ತಿನ್ನುವಂತಹ ಆಹಾರ ನೇರವಾಗಿ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಕೊಳ್ಬಹುದು. ಯಜ್ಞಾರ್ಥಾನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ಹರೇ ಕೃಷ್ಣ. ವೀಣಾ ಮಾತಾಜಿ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ವಿಷ್ಣುವಿಗಾಗಿ ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಇಲ್ಲವಾದರೆ ಕರ್ಮವು ಇಹ ಕರ್ಮವು ಬಂಧನವನ್ನು ಇಹ ಸೃಷ್ಟಿ ಬಂಧನವನ್ನು ಮಾಡುತ್ತದೆ. ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯವನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೆ. ಸೊ ನಾವು ಮಾಡುವ ಕೆಲಸ ಹೇಗಿರ್ಬೇಕು ಹಾಗಿದ್ರೆ? ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು ಏನಂದ್ರೆ, ನಾವು ಮಾಡುವ ಯಾವುದೇ ಕೆಲಸ ಇದ್ರೂ ಅದರಲ್ಲಿ ನಾವು ಫಲಗಳನ್ನ ಅಪೇಕ್ಷಿಸಬಾರದು. ಫಲಗಳನ್ನ ಅಪೇಕ್ಷಿಸಬಾರದು ಅಂದ್ರೆ ಹೇಗೆ? ನಾವು ಒಂದು ಕೆಲಸವನ್ನ ಮಾಡ್ತೇವೆ, ಆ ಮಾಡೋದನ್ನ ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಅಂದ್ರೆ ಅದರ ಫಲಗಳನ್ನು ಆಫ್ ಹೋಗ್ತೇವೆ, ಕೆಲಸ ಮಾಡ್ತೇವೆ. ಕೆಲಸವನ್ನ ಮಾಡಿ ಆದರೆ ಅದನ್ನ ಭಗವಂತನಿಗೆ ಮಾಡಿದ ಸೇವೆ ಅಂತ ತಿಳ್ಕೊಂಡು ನಾವು ಮಾಡ್ಬೇಕು. ಅದನ್ನ ತ್ಯಾಗ ಅಂದ್ರೆ ಅದರಿಂದ ಏನ್ ನಮ್ಗೆ ಫಲ ಬರುತ್ತೆ ಅದನ್ನ ನಾವು ಅಪೇಕ್ಷಿಸಬಾರದು. ಆ ಫಲವನ್ನ ಅಪೇಕ್ಷಿಸದೆ ನಾವು ಹಾಗೆಯೇ ಕೆಲಸ ಮಾಡಿದ್ರೆ ಏನಾಗುತ್ತೆ, ಆ ಕೆಲಸದಲ್ಲಿ ನಮ್ಮ ಮನಸ್ಸು ಜಾಸ್ತಿ ನೆಟ್ಟತ್ತೆ. ಅದರಿಂದ ನಾವು ಇನ್ನೂ ನಮ್ಗೆ ಅದಕ್ಕೆ ಬೇಕಾದಂತಹ ಫಲ ಏನಿದೆ, ರಿವಾರ್ಡ್ಸ್ ಏನಿದೆ, ಅದನ್ನ ನಾವು ಅಪೇಕ್ಷಿಸದೆ ನಮಗೆ ಭಗವಂತ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಕರ್ಮವು ಇಹ ಬಂಧನವನ್ನು ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ನಾವು ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಿದ್ರೆ ಸ್ಯಾಲ್ರಿ ನಮಗೆ ಎಷ್ಟೋ ಇದು ಅವಾಗ ಏನಾಗುತ್ತೆ, ಮನಸ್ಸಲ್ಲಿ ಕಸಿವಿಸಿ ಆಗುತ್ತೆ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಮನಸ್ಸು ಡಿಸ್ಟರ್ಬ್ ಆಗೋದ್ರಿಂದ ಏನಾಗುತ್ತೆ, ಅದು ನಮ್ಗೆ ಈ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಬಂಧನದಿಂದ ಏನಾಗುತ್ತೆ, ನಾವು ಮತ್ತೆ ಅಂದ್ರೆ ಸ್ಮೃತಿ ಭ್ರಮಣೆ ಆಗುತ್ತೆ, ಭ್ರಮಣೆ ಆಗುತ್ತೆ. ಎಲ್ಲೇ ಇರ್ಲಿ, ಯಾವುದೇ ನಾವು ಉದಾಹರಣೆಗೆ ಸಂಬಂಧಗಳನ್ನ ನಾವು ನಿಭಾಯಿಸ್ತಾ ಇರ್ತೇವೆ. ಆದ್ರೆ ಎಲ್ಲರೂ ಈ ಜೀವನದಲ್ಲಿ ಮಾತ್ರ ನಮಗೆ ನಾವು ಇನ್ನೊಂದು ಅಥವಾ ಸಂಬಂಧ ಬರಬಹುದು, ಅಲ್ಲಿ ನಮ್ಮ ಕರ್ತವ್ಯವನ್ನ ಅದಕ್ಕೆ ಹೆಚ್ಚು ಅಂಟು. ನೀವು ಅನ್ಮ್ಯೂಟ್ ಮಾಡ್ಬೋದು. ಓಕೆ, ವಾಯ್ಸ್ ಬ್ರೇಕ್ ಈಗಲೂ ಆಗ್ತಾ ಇದೆಯಾ? ಯಾಕೋ ಪದೇ ಪದೇ ಡಿಸ್ಕನೆಕ್ಟ್ ಆಗ್ತಾ ಇದೆಯಲ್ಲ. ಓಕೆ, ಸರಿ, ಧನ್ಯವಾದಗಳು. ಧನ್ಯವಾದಗಳು. ಈಗಲೂ ಕಾವ್ಯ ಅವರು ಹೇಳ್ತಾ ಇದ್ದಾರೆ ನನ್ನ ಧ್ವನಿ ಕೇಳಿಸ್ತಾನೆ ಇಲ್ಲ ಅಂತ. ಈಗಲೂ ಹಾಗೆ ಆಗ್ತಾ ಇದೆಯಾ? ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ನನಗೆ. ಹೌದು ಪ್ರಭುಜಿ, ಇದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ಈಗಲೂ ಆಗ್ತಾ ಇದೆಯಾ? ಈಗಿಲ್ಲ ಪ್ರಭುಜಿ, ಆಗ್ಲೇ ಸ್ವಲ್ಪ ಒಂದ್ 2-3 ನಿಮಿಷದಲ್ಲಿ ಮತ್ತೆ ಬ್ರೇಕ್ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೂ ಸ್ವಲ್ಪ ಬ್ರೇಕ್ ಆಗ್ತಾ ಇತ್ತು. ಇವಾಗ ಓಕೆ ಅಲ್ವಾ? ಈಗ ಸರಿ ಇದೆಯಲ್ಲ? ಓಕೆ ಇದೆ ಪ್ರಭುಜಿ, ಓಕೆ. ಓಕೆ, ಧನ್ಯವಾದಗಳು. ಸೊ ನಾವು ಮಾಡುವಂತಹ ಕರ್ಮ ಭಗವಂತನ ತೃಪ್ತಿಗಾಗಿ ನಾವು ಮಾಡಬೇಕು ಕೆಲಸವನ್ನ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಅವನಿಗೆ ಮಾಡಿದ ತ್ಯಾಗ ಅಂತ ತಿಳ್ಕೊಂಡು ಮಾಡಬೇಕು ಅಂತ.
ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗ್ತೀಯ. ಇದನ್ನೇ ನಾವು ನಿಷ್ಕಾಮ ಕರ್ಮ ಅಂತ ಕರೆಸ್ಕೊಳ್ಳುವಂಥದ್ದು. ಈ ನಿಷ್ಕಾಮ ಕರ್ಮ ಅನ್ನುವಂಥದ್ದು ಕ್ರಮೇಣ ಬರುತ್ತೆ. ಅದು ಮೊದಲಿಗೆ ಬರಲ್ಲ, ಸಮಯ ಕೊಡಬೇಕಾಗತ್ತೆ, ಭಗವಂತನಲ್ಲಿ ಮನಸ್ಸನ್ನು ಇಡಬೇಕಾಗತ್ತೆ. ಹೆಚ್ಚು ಹೆಚ್ಚು ಹರಿನಾಮ ಸ್ಮರಣೆಯನ್ನು ಮಾಡಿ ಹರಿ ನಮ್ಮ ಹೃದಯದಲ್ಲಿ ನೆಲೆಸಿದಾಗ ಖಂಡಿತವಾಗಿಯೂ ನಮಗೆ ಇದರ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ. ನಾವು ಮಾಡುವಂಥ ಕೆಲಸ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದು ನನ್ನ ಕರ್ತವ್ಯ ಅಂತ ನಾವು ಮಾಡುವುದರಿಂದ ಏನಾಗುತ್ತೆ, ಅದು ನಮಗೆ ಕರ್ಮ ಬಂಧನದಿಂದ ಮುಕ್ತಿಯ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಅವನು ಸದಾ ಬಂಧನದಿಂದ ಸದಾ ಮುಕ್ತನಾಗಿರ್ತಾನೆ ಆ ರೀತಿ ಮಾಡೋದ್ರಿಂದ. ಸೊ ಈಗ ನಾವು ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ, ಹರೇ ಕೃಷ್ಣ ಮಹಾಮಂತ್ರ 500 ವರ್ಷಗಳ ಹಿಂದೆ ಈ ಚೈತನ್ಯ ಮಹಾಪ್ರಭುಗಳು ಯಾರು ಅಂದ್ರೆ ಇಸ್ಕಾನ್ ಪರಂಪರೆಯಲ್ಲಿ ನೀವು ಒಬ್ರು ಗುರುಗಳು ಇವರು. ಆದರೆ ಕೃಷ್ಣನ ಒಂದು ನೋಡಿ, ಇದಕ್ಕೇನೆ ನಾನು ಎಲ್ಲರನ್ನ ಫೋರ್ಸ್ ಮ್ಯೂಟ್ ಮಾಡೋದು. ನೀವು ಮಾತಾಡಿ, ತೊಂದರೆ ಇಲ್ಲ, ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಸೊ ಇಸ್ಕಾನ್ ಪರಂಪರೆಯಲ್ಲಿ ಬಂದಿರುವಂತಹ ಈ ಚೈತನ್ಯ ಮಹಾಪ್ರಭುಗಳನ್ನ ಗೌರಾಂಗ ಅಂತ ಕರೀತೇವೆ. ಗೌರವರ್ಣವನ್ನು ಹೊಂದಿರುವಂತವರು ಇವರು ಶ್ರೀಕೃಷ್ಣನ ರಹಸ್ಯ ಅವತಾರ. ಇವರು ರಾಧೆಯ ಅಂಶದಲ್ಲಿ ಬಂದಿರ್ತಾರೆ. ಯಾಕೆಂದ್ರೆ ರಾಧೆ ಮಾಡುವಂತಹ ಭಕ್ತಿ ಅವರಿಗೆ ಹೇಗೆ ಅವರ ಅನುಭವ ಇರುತ್ತೆ, ತಾನು ನೋಡ್ಬೇಕು ಅನ್ನುವಂತಹ ಒಂದು ಇದರಲ್ಲಿ ರಾಧೆಯ ಅಂಶದಲ್ಲಿ ಕೃಷ್ಣನೇ ಬಂದಿರುವಂತಹದ್ದು, ಕೃಷ್ಣನ ರಹಸ್ಯ ಅವತಾರ. ಅವರು ಯಾಕೆ ಅಂದ್ರೆ ಅವರು ಚಿಕ್ಕವರು ಇರುವಾಗಲಿಂದ ದೊಡ್ಡವರಾಗುವ ತನಕನೂ ಸಹಿತ ಹಲವಾರು ಲೀಲೆಗಳನ್ನ ಮಾಡಿದ್ದಾರೆ. ಆ ಲೀಲೆಗಳು ಭಗವಂತನನ್ನ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದರ ಬಗ್ಗೆ ಚೈತನ್ಯ ಚರಿತಾಮೃತ ಅನ್ನುವಂತಹ ಒಂದು ದೊಡ್ಡ ಗ್ರಂಥವೇ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ನಮ್ಗೆ ಅರ್ಥ ಆಗತ್ತೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಸೊ ಅವರು ಹರಿಕೀರ್ತನೆಯನ್ನ ಮಾಡ್ತಾ ಇದ್ರು. ಎಲ್ಲ ಕಡೆ ಎಲ್ಲರಿಗೂ ಹರಿನಾಮ ಸ್ಮರಣೆಯನ್ನ ಹೇಳ್ತಾ ಇದ್ರು. ಈ ಹರೇ ಕೃಷ್ಣ ಮಹಾಮಂತ್ರ ಏನಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ 16 ಈ ಮಂತ್ರ ಏನಿದೆ ಇದನ್ನ ಪ್ರಚಾರ ಮಾಡಿದವರು ಅವರು. ಆದರೆ ಇದು ಕಲಿ ಸಂತರಣ ಉಪನಿಷತ್ತಿನಲ್ಲಿ ಆಲ್ರೆಡಿ ಇದೆ. ಈ 16 ಭಗವಂತನ ಹೆಸರುಗಳನ್ನ ನಾವು ತೆಗೆದುಕೊಳ್ಳುವುದರಿಂದ ಕಲಿ ಕಲ್ಮಶ ನಾಶನಂ ಅಂತ ಹೇಳುತ್ತೆ. ಕಲಿಯುಗದ ಈ ಕಲ್ಮಶಗಳನ್ನ ಅದು ನಾಶ ಮಾಡುತ್ತೆ ಅನ್ನುವಂತಹದ್ದು. ಅದರಿಂದ ಇಲ್ಲಿ ನಾವು ಜನರಲ್ಲಿ ಏನ್ ಮಾಡ್ತೇವೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದರಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ಇರುವುದರಿಂದ ನಾವು ನಿಧಾನಕ್ಕೆ ನಾವು ಈ ಭೌತಿಕ ಬಂಧನದಿಂದ ಬಿಡುಗಡೆಯನ್ನ ಪಡೆಯುವ ಕಡೆಗೆ ಹೋಗ್ಬಹುದು. ಮತ್ತು ಇದರಲ್ಲಿ ನಾವೀಗ ಏನ್ ಹೇಳ್ತೇವೆ ಅಂದ್ರೆ ಈ ಪಂಚತತ್ವ ಮಹಾಮಂತ್ರ ಅಂತ ಕರೀತೇವೆ ಇದನ್ನ. ಈ 5 ಜನ ಇದ್ದಾರೆ ಚೈತನ್ಯ ಮಹಾಪ್ರಭುಗಳ ಭಕ್ತ ವೃಂದದಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯರು, ಗದಾಧರ ಪಂಡಿತ, ಶ್ರೀವಾಸ. ಅಂದ್ರೆ ಈಗ ಇವರ ಎಲ್ಲರ ಜೊತೆಗೆ ಅವರು ಇದ್ರು ಲೀಲೆಗಳನ್ನ ಮಾಡುವಾಗ. ಅವರೆಲ್ಲ ಬೇರೆ ಬೇರೆ ಅಂಶಗಳನ್ನ ಹೊಂದಿಕೊಂಡು ಬಂದಿರುವಂಥವರು. ಸೊ ಅವರೆಲ್ಲ ಅವತಾರ ಮಾಡಿದವರು ಭಗವಂತನ ಜೊತೆಗೆ, ಇಲ್ಲಿ ಕೃಷ್ಣನ ಜೊತೆಗೆ ಆ ರೂಪದಲ್ಲಿ. ಸೊ ಅದರಿಂದ ಅವರನ್ನ ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಅರ್ಪಿಸಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವಾಗ ಈ ರೀತಿಯಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನು ನಾವು ಕ್ರಮೇಣ ಮಾಡುವುದರಿಂದ ಇದು ನಮ್ಮನ್ನ ಬಿಡುಗಡೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಿಂತ್ಯಾತ್ಮಕರ್ಮಣಾತ್. ಹರೇ ಕೃಷ್ಣ. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಇಲ್ಲಿ ಬರೀ ಊಟ ಮಾಡುವುದಂದ್ರೆ ನಾವು ತಿನ್ನುವ ಆಹಾರ ಅಷ್ಟೇ ಅಲ್ಲ, ನಾವು ಮಾಡುವ ಕೆಲಸ ಕರ್ಮಗಳು ಸಹಿತ ಹಾಗೆಯೇ. ಸೊ ಅದರಿಂದ ನಾವು ಯಾವಾಗ ಎಲ್ಲವನ್ನೂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ತೀವಿ, ಆಗ ಆ ಕೆಲಸ ಸಹಿತ ಅದು ಅವನು ಅಲ್ಲಿಂದ ಸಿಗುವಂತಹ ಫಲವು ನಮಗೆ ಪ್ರಸಾದವೇ ಆಗತ್ತೆ. ಹಾಗೆಯೇ ನಾವು ಮಾಡುವಂತಹ ಊಟ ಅಂದ್ರೆ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಂತಹದ್ದು. ಈಗ ಅದನ್ನ ಬಿಟ್ಟು ಭಗವಂತನನ್ನ ಮರೆತು ನಾವೇ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನ ಮಾಡಿದರೆ ಅದು ಭಗವಂತ ಹೇಳ್ತಾ ಇದ್ದಾನೆ, ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡ್ತಾರೆ. ಸೊ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪಾಪವಾಗಿಯೇ ಪರಿಣಮಿಸುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದನ್ನು
ಭಗವಂತನಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಪ್ರತಿಯೊಂದನ್ನು, ಆಹಾರ ಇರಬಹುದು, ಸಂಬಂಧಗಳಿರಬಹುದು, ಅಥವಾ ನಾವು ಮಾಡುವಂತ ಯಾವುದೇ ಕೆಲಸಗಳಿರಬಹುದು, ಅದು ಯಜ್ಞ, ಅದು ಯಜ್ಞವಾಗಿ ಪರಿಣಮಿಸುತ್ತೆ. ಯಜ್ಞದ ಶೇಷವನ್ನ ನಾವು ಆಗ ಊಟ ಮಾಡ್ತೇವೆ. ಅಂದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಏನು, ನಮ್ಮ ಮನಸ್ಸಿನಲ್ಲಿ ಭಗವಂತ ಹರಿ ಕೃಷ್ಣಲು ಇರಬೇಕು. ಆವಾಗ ನಾವು ಏನು ಮಾಡಿದ್ರು ಅದು ನಮಗೆ ಪ್ರಸಾದವಾಗಿ ಸಿಗತ್ತೆ. ಸೊ ಈ ಯಜ್ಞ ಚಕ್ರದ ಬಗ್ಗೆ ಹೇಳ್ತಾ ಇದ್ದಾನೆ. ಉದಾಹರಣೆಗೆ ನಮಗೆ ಆಹಾರ ಹೇಗೆ ಸಿಗತ್ತೆ, ಈಗ ನಾವು ಹೇಳಿದ ಆಹಾರ ಶುದ್ಧಿ ಸತ್ವಶುದ್ಧಿ ಅಂತ. ಸೊ ವೇದಗಳಲ್ಲಿ ಹೇಳಿದ್ದಾರೆ ಯಜ್ಞ ಮಾಡಬೇಕು. ಆ ರೀತಿಯಾಗಿ ನಮ್ಮ ನಿಗದಿತ ಕರ್ತವ್ಯವನ್ನು ಮಾಡುವುದರ ಮುಖಾಂತರ ಅದು ಯಜ್ಞವಾಗಿ ಪರಿಣಮಿಸುತ್ತೆ. ನಿಗದಿತ ಕರ್ತವ್ಯಗಳು ಆ ರೀತಿಯಾಗಿ ನಾವು ಕರ್ತವ್ಯಗಳನ್ನು ಮಾಡೋದ್ರಿಂದ ನಮಗೇನಾಗತ್ತೆ, ಯಜ್ಞ ಮಾಡೋದರಿಂದ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಆಗತ್ತೆ. ಸರಿಯಾದ ಸಮಯದಲ್ಲಿ ಮಳೆ ಆದಾಗ ಧಾನ್ಯಗಳು ನಮಗೆ ಸಿಗತ್ತೆ. ಧಾನ್ಯಗಳನ್ನು ನಾವು ಬೆಳಿಬಹುದು. ಧಾನ್ಯಗಳು ಸಿಕ್ಕಾಗ ನಮಗೆ ಅದರಿಂದ ನಾವು ವಿವಿಧ 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 ರೀತಿಯ ಆಹಾರವನ್ನು ತಯಾರು ಮಾಡ್ತೇವೆ. ಆದರೆ ಈ ಧಾನ್ಯ ಸಿಗ್ಲಿಕ್ಕೆ ಕಾರಣ ಭಗವಂತ. ಆದರೆ ನಾವೀಗ ಏನು ಮಾಡ್ತೇವೆ, ಅವನನ್ನ ಮರೆತು ಬಿಡ್ತೇವೆ. ಅವನು ಕೊಟ್ಟಿದ್ದಾನೆ ನಮಗೆ ಅನ್ನುವಂತಹ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಆ ಭಾವನೆಯೂ ಸಹಿತ ಇಲ್ಲದೇನೆ ನಾವೇನು ಮಾಡ್ತೇವೆ, ಬರೀ ತಿನ್ನೋದ್ರಲ್ಲಿ ನಾವು ಮಗ್ನರಾಗ್ತೇವೆ. ಅದರಿಂದ ಈ ಧಾನ್ಯಗಳನ್ನು ನಾವು ಅದರಿಂದ ತಯಾರಿಸಿದ ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ಅದನ್ನು ಪ್ರಸಾದ ರೂಪದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಅದರಿಂದ ನಮ್ಮ ಶರೀರದಲ್ಲಿ ಒಂದು ದೈಹಿಕ ವೇದಿಕೆ. ಮೊದಲನೇದಾಗಿ ಹೆಚ್ಚಿನ ಜನ ಈ ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂತ ಈ ಶರೀರ ಸಲುವಾಗಿ ಕೆಲಸ ಮಾಡ್ತಾರೆ. ಈ ಶರೀರ ಚೆನ್ನಾಗಿರ್ಬೇಕು ಅನ್ನೋಂಥ ತಿನ್ನೋದು, ಶರೀರ ಚೆನ್ನಾಗಿದೆ ಅಂತ ಎಕ್ಸಸೈಸ್ ಮಾಡಬೇಕು ಅನ್ನುವಂಥದ್ದು. ಆದರೆ ಹೆಚ್ಚಿನವರು ಅದರಲ್ಲಿಯೇ ತಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ. ಆದರೆ ಸ್ವಲ್ಪ ನಾವು ನಮ್ಮನ್ನ ಮೇಲೇರಿಸ್ಕೊಂಡು ಈ ಇಂದ್ರಿಯ ವೇದಿಕೆಗೆ ಬಂದಾಗ ಈ ಇಂದ್ರಿಯಗಳು ಏನು ಮಾಡಬೇಕು, ಯಾಕಿದೆ, ಅದನ್ನು ನಾವು ತಿಳ್ಕೊಂಡಾಗ ನಾವು ಇನ್ನೂ ಒಂದು ಸ್ವಲ್ಪ ಮೇಲಕ್ಕೆ ಹೋಗಿ ಮನಸ್ಸಿನ ಬಗ್ಗೆ ತಿಳ್ಕೊಳ್ತೇವೆ. ಸೊ ಈ ಮನಸ್ಸು ಅನ್ನುವಂಥದ್ದು ಹೇಗೆ ಈ 6ನೇ ಇಂದ್ರಿಯ ಅಂತ ಕರೆಯಲ್ಪಡತ್ತೆ. ನಮ್ಮ ಇಂದ್ರಿಯಗಳು ಮೊದಲು ಶರೀರ ಬರುತ್ತೆ, ಪಂಚಭೂತಗಳಿಂದ ಆಗುವಂತಹ ಶರೀರ. ಆಮೇಲೆ ಆ ಶರೀರಕ್ಕೆ ಇಂದ್ರಿಯಗಳು ಬರುತ್ತೆ, ಎಲ್ಲವನ್ನ ಗ್ರಹಿಸಲಿಕ್ಕೆ, ನಮ್ಮ ಎಲ್ಲವನ್ನ ಗ್ರಹಿಸಲಿಕ್ಕಾಗಿ ಇಂದ್ರಿಯಗಳು. ಅದನ್ನ ಆ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಮನಸ್ಸು ಬರುತ್ತೆ, ಅದನ್ನ ಅಂತರೇಂದ್ರಿಯ ಅಂತ ಕರಿತೇವೆ. ಸೊ ಅದನ್ನು ನಾವು ರಿಯಲೈಸ್ ಆದಾಗ ನಮ್ಮ ಬುದ್ಧಿ, ಆಮೇಲೆ ಬರುತ್ತೆ ನಮ್ಮ ಇಂಟೆಲಿಜೆನ್ಸ್. ಅದರಿಂದ ಈ ಬುದ್ಧಿಯಿಂದ ನಾವು ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ಮತ್ತೆ ಈ ಶರೀರವನ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಬುದ್ಧಿಯಿಂದ ಭಗವಂತನಲ್ಲಿ ನಾವು ಅದನ್ನು ತೊಡಗಿಸಿದಾಗ ನಾವು ಆಧ್ಯಾತ್ಮಿಕ ವೇದಿಕೆಗೆ ಬರಬಹುದು. ಅದರಿಂದ ಸೈನ್ಸಲ್ಲಿ ಇಂಟೆಲಿಜೆಂಟ್ ಕೋಶಂಟ್ಸ್ ಈಗ ಕೆಲವು ಕಡೆ ಟೆಸ್ಟ್ ಮಾಡ್ತಾರೆ, ಐ ಕ್ಯೂ ಟೆಸ್ಟ್ ಅಂತ ಹೇಳ್ತಾರೆ. ಐ ಕ್ಯೂ ಟೆಸ್ಟ್ ಮಾಡ್ತಾರೆ, ಹೌದು. ಆದರೆ ಕೆಲವ್ರದ್ದು ಐ ಕ್ಯೂ ಚೆನ್ನಾಗಿರುತ್ತೆ, ಕೆಲವ್ರದ್ದು ಐ ಕ್ಯೂ ಅಷ್ಟು ಚೆನ್ನಾಗಿರಲ್ಲ. ಆದರೆ ಕೆಲವರು ಇಮೋಷನಲಿ ಚೆನ್ನಾಗಿರ್ತಾರೆ, ಭಾವನಾತ್ಮಕವಾಗಿ ಚೆನ್ನಾಗಿರ್ತಾರೆ. ಆದರೆ ಅಷ್ಟು ಸಾಕಾಗದೆ ಕೆಲವರು ಇಂಟೆಲಿಜೆನ್ಸ್ ಇರುತ್ತೆ, ಕೆಲವರಿಗೆ 100 ಅಂದರೆ 70-80% ಇಂಟೆಲಿಜೆನ್ಸ್ ಇರುತ್ತೆ. ಆದರೆ ಸ್ಪಿರಿಚುವಲ್ ಕೋಶಂಟ್, ಭಾವನಾತ್ಮಕತೆ ಅಂಶ ಒಂದು 10% ಇರುತ್ತೆ. ಅವರಿಗೆ ಇಮೋಷನಲ್ ಕಂಟ್ರೋಲ್ ಆಗಲ್ಲ, ಆದರೆ ಅವರು ಸಕ್ಸಸ್ಫುಲ್ ಆಗೋದಿಲ್ಲ. ಆದರೆ ಇನ್ನು ಕೆಲವರಿಗೆ ಬುದ್ಧಿ ಮತ್ತೆ ಒಂದು 50-60% ಅಲ್ಲಿ ಇರುತ್ತೆ, ಆದರೆ ಭಾವನಾತ್ಮಕತೆಗೆ ಅವರು ಜಾಸ್ತಿ ಇಟ್ಕೊಳ್ತಾರೆ, ಒಂದು 60-70 ಇರುತ್ತೆ, ತುಂಬಾ ಕಂಟ್ರೋಲ್ ಇರುತ್ತೆ. ಮತ್ತೆ ಭಕ್ತಿಯನ್ನು ಸಹಿತ ಜೊತೆಗೆ ಮಾಡ್ತಾರೆ, ಅಂಥವರು ಜೀವನದಲ್ಲಿ ಬಹಳ ಸಕ್ಸಸ್ಫುಲ್ ಅನ್ನ ಪಡೀತಾರೆ. ಇಂದ್ರಿಯಾಣಿ ಪರಾಣ್ಯಾಹಿರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಸೊ ಈ ಶರೀರ ಹಾಗೆ, ಈ ಪ್ರಕೃತಿಯಲ್ಲಿ ಪಂಚಭೂತಗಳಿಂದ ಶರೀರ ಆಗತ್ತೆ, ಮನಸ್ಸು ಬರುತ್ತೆ, ಇಂದ್ರಿಯಗಳು ಬರುತ್ತೆ. ಇಂದ್ರಿಯಗಳು ಮೊದಲು ಬರುತ್ತೆ, ಆಮೇಲೆ ಭಗವಂತ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ ಎಲ್ಲ ಗ್ರಹಿಸಲಿಕ್ಕೆ ಅಂತ. ಆಮೇಲೆ ಮನಸ್ಸು ಇಡ್ತಾನೆ, ಕಂಟ್ರೋಲ್ ಮಾಡಬೇಕು. ಆದರೆ ಮನಸ್ಸು ಬಹಳ ಚಂಚಲ. ಇಂಗ್ಲಿಷಲ್ಲಿ ನಾವು ಆ ಮನಸ್ಸನ್ನ ಮೀನಿಂಗ್ ಮೇಕಿಂಗ್ ಮಷೀನ್ ಅಂತ ಕರೀತಾರೆ. ಅಂದ್ರೆ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಅರ್ಥವನ್ನ ಕಲ್ಪಿಸಿಕೊಳ್ತಾ ಇರುವಂತಹದ್ದು.
ಯಾವಾಗಲೂ ಒಂದಲ್ಲ ಒಂದು ರೀತಿ ಅರ್ಥವನ್ನು ಕಲ್ಪಿಸ್ಕೊಳ್ತಾ ಇರುತ್ತೆ. ಅದು ಬ್ಯುಸಿ ಇರುತ್ತೆ. ಅದರಿಂದ ಮನಸ್ಸಿಗೆ ನಾವು ಅರ್ಥ ಕಲ್ಪಿಸ್ಕೊಳ್ಳಿಕ್ಕೆ ಕೆಲಸ ಕೊಡಬೇಕಾಗತ್ತೆ. ಮನಸ್ಸಿಗೆ ಏನು ಯಾವಾಗಲೂ ಭಗವಂತನ ಕುರಿತಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಕೆಲಸ ಕೊಡಬೇಕಾಗತ್ತೆ. ಅದರಿಂದ ಬುದ್ಧಿ ಬರುತ್ತೆ. ಬುದ್ಧಿ ಮನಸ್ಸಿಗಿಂತ ಇನ್ನೂ ಶ್ರೇಷ್ಠ. ಅದರಿಂದ ಆ ಬುದ್ಧಿಗಿಂತ ಆಮೇಲೆ ಬರುವಂತಹದ್ದು ಆತ್ಮ. ಆದರೆ ಈ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ ಎಲ್ಲವೂ ಈ ಭೌತಿಕ ಪ್ರಕೃತಿಗೆ ಅಥವಾ ಈ ಕಾಮ್ಯ ಕರ್ಮಕ್ಕೆ ಶರಣಾಗತರಾದ್ರೆ, ಅಂದ್ರೆ ಅದರಲ್ಲಿ ಬ್ಯುಸಿ ಇದ್ದಾಗ ಆತ್ಮ ತನ್ನ ಸ್ವಂತಿಕೆಯನ್ನ ಕಳೆದುಕೊಳ್ಳುತ್ತೆ. ಆತ್ಮನು ಬುದ್ಧಿಗಿಂತ ಬಹಳ ಶ್ರೇಷ್ಠ. ಆತ್ಮ ಆಕ್ಚುಲಿ ಸಚ್ಚಿದಾನಂದ, ಎಲ್ಲ ಜ್ಞಾನವನ್ನು ಹೊಂದಿರುತ್ತೆ ಆತ್ಮ ತನ್ನ ಮೂಲ ರೂಪದಲ್ಲಿ. ಸೊ ಇಲ್ಲಿ ನೋಡ್ಬೋದು ಹೇಗೆ ಇಂದ್ರಿಯಗಳನ್ನ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆ ಬುದ್ಧಿ ಬೇಕಾಗುತ್ತೆ. ಸೊ ಆ ಬುದ್ಧಿ ಅನ್ನುವಂಥದ್ದನ್ನ ನನ್ನ ಬುದ್ಧಿ ಚೆನ್ನಾಗಿದೆ ಅಂತ ನಾವು ಅಹಂಕಾರ ಪಟ್ಕೊಂಡ್ರೆ ಆ ಬುದ್ಧಿಯು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆ ಬುದ್ಧಿಯನ್ನ ನಾವು ಭಗವಂತನ ಸೇವೆಗೆ ಭಗವಂತ ಕೊಟ್ಟಿರುವುದು ಅಂತ ಭಗವಂತನಿಗೆ ಶರಣಾಗತರಾದ್ರೆ ಆ ಬುದ್ಧಿ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಹಿಡಿದಿಟ್ಕೊಳ್ಳುತ್ತೆ. ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುತ್ತೆ. ಆಗ ಆತ್ಮ ತನ್ನ ಸ್ವಂತಿಕೆಯನ್ನ ಪಡೆಯಬಹುದು. ಇಲ್ಲಾಂದ್ರೆ ಆತ್ಮ ಈ ಎಲ್ಲಾ ಇಂದ್ರಿಯಗಳು, ಉದಾಹರಣೆಗೆ ನೋಡಿ, ಮೂಗು, ಕಣ್ಣು, ಕಿವಿ, ಬಾಯಿ, ಸೊ ಪ್ರತಿಯೊಂದು ಅದರದೇ ಆದ ಏನೋ ಇಚ್ಛೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಆತ್ಮ ಸಹಿತ ಚಂಚಲವಾಗಿಬಿಡತ್ತೆ. ಸೊ ಬುದ್ಧಿಯು ಸಹಿತ ಅವಾಗ ಕೆಲಸ ಮಾಡುವುದಿಲ್ಲ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೋತ್ತರೋ ಜನಃ ತಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ. ಶ್ರೇಷ್ಠನಾದವನು ಹೇಗೆ ನಡೆದರೂ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಹೇಗೆ ಆಯ್ತು ಅಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ, ಈ ಬ್ರಿಟಿಷರು ಬರುವ ಮೊದಲು ಬ್ರಿಟಿಷರು ಇಲ್ಲಿ ಬಂದ್ರು, ವ್ಯಾಪಾರಕ್ಕೆ ಅಂತ ಬಂದ್ರು. ಬಂದ ಮೇಲೆ ಅವರಿಗೆ ಹೇಗಾದ್ರೂ ಮಾಡಿ ಭಾರತದಲ್ಲಿ ಸಮೃದ್ಧಿ ಇತ್ತು. ಮೆಕ್ಕಾಲೆ ಮೊದಲ ಸಲ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾನಂತೆ. ಏನ್ ಹೇಳ್ತಾನಂತೆ ಅಂದ್ರೆ, ನಾನು ಇಡೀ ಭಾರತದ ಉದ್ದಗಲ ತಿರುಗಾಡಿದ್ದೇನೆ, ಎಲ್ಲಿಯೊಬ್ಬ ಭಿಕ್ಷುಕ ಇಲ್ಲ, ಅದರಿಂದ ಭಾರತವನ್ನ ಜಯಿಸುವುದು ಬಹಳ ಕಷ್ಟ, ಏನ್ ಮಾಡ್ಬೇಕು ಹಾಗಿದ್ರೆ. ಅವನು ಒಂದ್ಸಲ ಒಬ್ಬರ ಹತ್ರ ಇದು ಹೋದಾಗ, ಅಲ್ಲಿ ಮನೆ ಅಂದ್ರೆ ಯಜಮಾನ, ಅವನೇನ್ ಮಾಡ್ತಾನಂತಂದ್ರೆ ತನ್ನ ಅಡಿಗೆ ಭಟ್ಟ, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಒಬ್ಬನ ಇರ್ತಾನೆ ಕೆಲಸಕ್ಕೆ, ಅವನಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ದಂತೆ. ಆಗ ಇವನು ಕೇಳ್ತಾನಂತ ಅವನಿಗೆ, ನೀನ್ ಯಾಕೆ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀಯಾ, ಅವನ್ ನಿನ್ನ ಕೆಲಸದವನಲ್ವಾ? ಆಗ ಅವನು ಹೇಳ್ತಾನಂತೆ, ನಾವು ಇಲ್ಲಿ ಅವ್ರು ನನಗಿಂತ ಹಿರಿಯರು, ನಾವು ಕೆಲಸದವ್ರ ತರ ಅವರನ್ನ ನೋಡುದಿಲ್ಲ, ಅಂದ್ರೆ ಒಬ್ಬ ಹಿರಿಯನಾಗಿ ನಾನು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಸೊ ಆಗ ಅವನಿಗೆ ಅರ್ಥ ಆಗತ್ತಂತೆ, ಭಾರತವನ್ನ ಜಯಿಸಬೇಕು ಅಂದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದರ ಸಂಸ್ಕೃತಿಯ ಮೇಲೆ ಪೆಟ್ಟು ಕೊಡಬೇಕು. ನಮ್ಮ ನಿಜವಾದ ಸಂಸ್ಕೃತಿ ಈಗ ಎಲ್ಲಿ ಹೋಗಿದೆ ಅನ್ನೋದು ಅಂದ್ರೆ ಮೈ ಬಗ್ಗೋದಿಲ್ಲ. ಸ್ವಂತ ತಂದೆ ತಾಯಿಗೆ ಮಕ್ಕಳು ನಮಸ್ಕಾರ ಮಾಡಲಿಕ್ಕೆ ಬಗ್ಗಿ ಮಾಡೋದಿಲ್ಲ ಈಗಿನ ಕಾಲದಲ್ಲಿ. ಅಷ್ಟು ಅಂದ್ರೆ ಆ ರೀತಿಯಾಗಿ ನಿಜವಾಗಿ ಅಂದ್ರೆ ಯಾರು ನಾವು ದೊಡ್ಡವರು ಆಚರಿಸಿ ತೋರಿಸಿದ್ರೆ ನಮ್ಮ ಮಕ್ಕಳು ಅದನ್ನು ಅನುಸರಿಸ್ತಾರೆ. ಅದರಿಂದ ನಮ್ಮ ರಾಜ ಸರಿಯಾಗಿದ್ರೆ ಯಥಾ ರಾಜ ತಥಾ ಪ್ರಜಾ, ಅವನು ಸರಿಯಾಗಿದ್ರೆ ಪ್ರಜೆಗಳು ಸಹಿತ ಸರಿಯಾಗಿರ್ತಾರೆ ಅಲ್ವಾ? ಸೊ ಆದ್ರಿಂದ ಶ್ರೇಷ್ಠನಾದವನು ಆಚರಿಸಿ ತೋರಿಸ್ಬೇಕಾಗತ್ತೆ. ಸೊ ಆದ್ರಿಂದ ನಾವು ಆಚರಿಸಿ ತೋರಿಸಿದಾಗ ಹೇಗೆ ನಾವು ಇದು ಆ ಸಂದಿಗ್ಧತೆ, ವರ್ಣಶಂಕರದ ಬಗ್ಗೆ ನಿನ್ನೆ ನೋಡಿದ್ವಿ. ಆ ವರ್ಣಶಂಕರದ ಪರಿಸ್ಥಿತಿ ಉಂಟಾಗುತ್ತೆ. ಅದು ಉಂಟಾಗಬಾರದು ಅಂದ್ರೆ ನಾವು ಆದರ್ಶಪ್ರಾಯರಾಗಿರ್ಬೇಕು. ಇಲ್ಲಾಂದ್ರೆ ನಾವು ಸಹಿತ ಒಂದು ಪ್ರಕೃತಿಯ ಅಥವಾ ಈ ಪರಿಸ್ಥಿತಿಯ ಕೈಗೊಂಬೆ ಅಂತ ಹೇಳ್ತೀವಲ್ಲ, ನಾವು ಅಸಹಾಯಕರಾಗ್ತೀವಿ. ಆ ಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಹತ್ರ ಅದನ್ನ ಫೇಸ್ ಮಾಡುವಂತಹ ಶಕ್ತಿಯೇ ಇರುವುದಿಲ್ಲ. ಅಸಹಾಯಕರು ಯಾವಾಗ ಆಗ್ತೀವಿ? ಯಾಕೆಂದ್ರೆ ನಮ್ಮ ಮನಸ್ಸು ಅಲ್ಲಿ ಭಗವಂತ ಇರದೇ ಇರುವಾಗ. ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸಿ ನಮ್ಮ ಜೀವನವನ್ನು ನಾವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಾವು ಎಲ್ಲವನ್ನ ಮೀರಿ ನಿಲ್ಬಹುದು. ಅದನ್ನ ಶಾಂತ ಚಿತ್ತದಿಂದ ನಾವು ಅದನ್ನು ಎದುರಿಸಬಹುದು. ಧೂಮೇನಾವ್ರಿಯತೆ ವಹ್ನಿರ್
ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಎಲ್ರಿಗೂ ನನ್ನ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಹರೇ ಕೃಷ್ಣ. ಕೇಳಿಸ್ತಿದೆ ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ. ಮಾತಾಜಿಯ ವಾಯ್ಸ್ ಬ್ರೇಕ್ ಆಯ್ತು ಅದಕ್ಕೆ. ಸೊ ಹೊಗೆ ಬೆಂಕಿಯನ್ನ ಮುಚ್ಚತ್ತೆ ಅಲ್ವಾ? ಬೆಂಕಿ ಕಾಣೋದಿಲ್ಲ. ಭ್ರೂಣ ಹೇಗೆ ಮಗುವನ್ನ ಅಂದ್ರೆ ಗರ್ಭಕೋಶ ಭ್ರೂಣವನ್ನ ಮುಚ್ಚತ್ತೆ, ಅದೇ ರೀತಿಯಾಗಿ ನಾವು ಮಾಡುವಂತಹ ಕಾಮ ಅಂದ್ರೆ ಈ ಸಕಾಮ ಕರ್ಮಗಳು, ಕಾಮ ಅಂದ್ರೆ ಇಂದ್ರಿಯ ತೃಪ್ತಿಯ ಕೆಲಸ ಏನಿದೆ ಅದು ಜೀವಿಯನ್ನ ಮುಚ್ಚುತ್ತದೆ. ಆ ಜೀವಿ ಅದರಲ್ಲಿ ಮುಚ್ಚಿ ಹೋಗ್ತಾನೆ. ಅವನು ಅದನ್ನೇ ಅವನು ಎದುರಿಸ್ತಾ ಇರಬೇಕಾಗತ್ತೆ ಯಾವಾಗಲೂ. ಆ ಕರ್ಮ ಫಲಗಳನ್ನೇ ಅವನು ಎದುರಿಸ್ತಾ ಇರಬೇಕಾಗತ್ತೆ. ಆಮೇಲೆ ನಿಸ್ಸಹಾಯಕತೆ ಅವನಲ್ಲಿ ಇರತ್ತೆ. ಸೊ ಇವತ್ತಿಗೆ ಈ ಕರ್ಮಯೋಗದ 3ನೇ ಅಧ್ಯಾಯ ಮುಗಿತಾ ಇದೆ. ಅದರಿಂದ ತ್ಯಜಿಸುವಿಕೆ ಅಥವಾ ಕ್ರಿಯೆ ಅದರ ಬಗ್ಗೆ ಅರ್ಜುನ ಕೇಳಿದಾಗ ಹೇಳ್ತಾನೆ, ನಿಷ್ಕಾಮ ಕರ್ಮ ಅಂದ್ರೆ ಎಲ್ಲವನ್ನೂ ವಿಷ್ಣುವಿಗೆ ತ್ಯಜಿಸಿದ ತ್ಯಾಗ ಅಂತ ತಿಳಿದು ನಾವು ಕರ್ತವ್ಯವನ್ನು ಮಾಡಬೇಕು. ಯಾಕಂದ್ರೆ ಒಂದು ಕ್ಷಣವೂ ಇಲ್ಲಿ ಜೀವಿಗೆ ಕರ್ತವ್ಯವನ್ನು ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವನು ಪ್ರಕೃತಿಯ ಗುಣಗಳ ಆಧಾರದ ಮೇಲೆ ಅವನು ಹೇಳ್ತಾ ಇದ್ದಾನೆ. ಅದರಿಂದ ನಿಷ್ಕಾಮ ಕರ್ಮ ಅನ್ನುವಂತಹದ್ದು ಬಹಳ ಮುಖ್ಯ. ಕರ್ಮ ಯೋಗ ಅನ್ನುವಂತಹದ್ದು ಹೇಗೆ ನಾವು ಕರ್ಮಕಾಂಡ ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಟ್ಟು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿದ ಸೇವೆ ಅಂತ ನಾವು ಮಾಡ್ಕೊಂಡು ಹೋದಾಗ ಅದು ಒಂದು ನಿಯಮಿತ ಕರ್ತವ್ಯ ಆಗತ್ತೆ. ಅದನ್ನು ನಾವು ಕರ್ಮಯೋಗ ಅಂತ ಕರೆಯುವಂತಹದ್ದು. ಅದರಿಂದ ಯಾರು ಇದನ್ನ ಮಾಡಿ ತೋರಿಸ್ತಾರೋ ಅವರು ಶ್ರೇಷ್ಠರಾಗ್ತಾರೆ ಅನ್ನುವಂತಹ ಮಾತನ್ನಲ್ಲಿ ಹೇಳ್ತಾನೆ. ಇಲ್ಲ ಅಂದ್ರೆ ನಾವು ಎಲ್ಲವನ್ನ ಪರಿಸ್ಥಿತಿಯ ಕೈಗೊಂಬೆಯಾಗಿಯೇ ಎಲ್ಲವನ್ನ ಅಂದ್ರೆ ಎದುರಿಸಬೇಕಾಗತ್ತೆ ಮತ್ತು ಅದರಲ್ಲಿ ನಿಸ್ಸಹಾಯಕರಾಗಿ ನಾವು ಇರ್ತೇವೆ ಅನ್ನುವಂತಹ ಮಾತನ್ನ ಇವತ್ತು ನಾವು ಹೇಳ್ಕೊಳ್ಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಸಾರಿ, ಕ್ಷಮೆ ಇರಲಿ, ಇವತ್ತು ಸ್ವಲ್ಪ ತಾಂತ್ರಿಕ ವ್ಯವಸ್ಥೆ ಆಗಿದೆ. ನಾಳೆ ಟ್ರೈ ಮಾಡೋಣ ಇದು ಆಗದೆ ಇರೋ ತರ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಯಾರಿಗೆ ಕೃಷ್ಣ ಪ್ರಭುಜಿ. ಹಾ ಸರಳ ಮಾತಾಜಿ, ಈಗ ನೀವು ಹೇಳಿ ಅನ್ಮ್ಯೂಟ್ ಪ್ರಭುಜಿ. ಮಾಡಿದ್ದೀರಾ. ನಿಮ್ಗೆ ಸ್ಟಾರ್ಟಿಂಗ್ ಇಂದ ಮಾತಾಜಿ ಅನ್ಮ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನೀವು ನನಗ್ ಕೇಳಿಸ್ತಿದೆ ಪ್ರಭುಜಿ, ಬಟ್ ನಾ ಹೇಳೋದು ನಿಮಗ್ ಕೇಳಿಸ್ತಿಲ್ಲ. ಸ್ವಲ್ಪ unmute ಡಿಸ್ಟರ್ಬೆನ್ಸ್ ಮಾಡ್ಬೇಕು. ಇತ್ತು. ನೀವು ಅನ್ಮ್ಯೂಟ್ ಮಾಡ್ಬೇಕು. ನೀವು ಅನ್ಮ್ಯೂಟ್ ಮಾಡ್ಲೇ ಇಲ್ಲ. ಹೌದಾ? ಓಕೆ, ನಂಗೆ ಡಿಸ್ಪ್ಲೇ ಹಾ ಗೊತ್ತಾಗಿಲ್ಲ ಅದು. ನೀವು So, ಈಗ ಮಾತಾಡ್ತಾ ಆಯ್ತು. ಹಾ ಇವಾಗ ಅನ್ಮ್ಯೂಟ್ ಮಾಡಿದ್ದೀರಾ. ಓಕೆ, ನೋ ಪ್ರಾಬ್ಲಮ್. ಹರೇ ಕೃಷ್ಣ. ಆಗದ್ದೆಲ್ಲ ಹರೇ ಕೃಷ್ಣ. ಒಳ್ಳೇದಕ್ಕೆ ಅಂತ ತಗೋಬೇಕು. ಎಲ್ಲ ಕೃಷ್ಣನಿಗೆ. ಸಾರಿ ಗುರುಜಿ. ನೋ ಪ್ರಾಬ್ಲಮ್. ಅದು ಏನಾಗಿದೆ ಅಂದ್ರೆ ಈ Zoom ಅಲ್ಲಿ ನಾವು ಬೇರೆ ಯಾರನ್ನು ಹೋಸ್ಟ್ ಮಾಡಿಲ್ಲ, ನಾನು ಒಬ್ಬನೇ ಹೋಸ್ಟ್ ಆಗಿದ್ದೀನಿ ಅಂದ್ರೆ, ನಾನೆಲ್ಲಾದ್ರೂ ನನ್ನ ಇಂಟರ್ನೆಟ್ ಏನಾದ್ರು ಪ್ರಾಬ್ಲಮ್ ಆಯ್ತು, ನಾನು ಲಾಗೌಟ್ ಆಗ್ಬಿಟ್ಟೆ ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ಅದು ಹೋಸ್ಟ್ ಮಾಡ್ಬಿಡತ್ತೆ. ಹೌದು ಆ ರೀತಿ ಹೋಸ್ಟ್ ಮಾಡಿದವಾಗ ನೀವು ನನಗೆ ಮತ್ತೆ ತಿರ್ಗಾ ಹೋಸ್ಟ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ನಾನೇನಾಯ್ತು, ಅಡ್ಮಿನ್ ಗೆ ಫೋನ್ ಮಾಡ್ಬೇಕಾಯ್ತು. Zoom ಅಕೌಂಟ್ ಅಡ್ಮಿನ್ಗೆ, ಅವರಿಗೆ ಫೋನ್ ಮಾಡಿ ನಾನು ಅಡ್ಮಿನ್ ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿದ ಮೇಲೆ ನನಗೆ ಹೋಸ್ಟ್ ಆಗ್ಲಿಕ್ಕೆ ಆಯ್ತು. ಓಕೆ, ಒಂದ್ 10 ಮಿನಿಟ್ಸ್ ಆದ್ಮೇಲೆ ನಂದು ಡಿಸ್ಪ್ಲೇ ಕಾಣಿಸ್ತು ಗುರುಜಿ. ನೋ ಪ್ರಾಬ್ಲಮ್. ಹರೇ ಕೃಷ್ಣ. ಆಗತ್ತೆ ಮಾತಾಜಿ, ಇದು 1-2 ಸಲ ಆಗಿದೆ ಈ ತರ. ಸೊ ಅದಕ್ಕಾಗಿಯೇ ನಮ್ಮ ಜ್ಯೋತಿ ಮಾತಾಜಿಯು ಬೇಗ ಬರ್ಲಿಲ್ಲ. ಇಲ್ಲಾಂದ್ರೆ ಅವರಿಗೆ ನಾರ್ಮಲಿ ಹೋಸ್ಟ್ ಮಾಡ್ತೀನಿ ನಾನು. ಸೊ ಅವರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ಮಾಡ್ಕೊಳ್ಳಿ. ನಾವೆಲ್ಲ ಸೇರಿ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆಯಾ ಕೇಳಲಿಕ್ಕೆ ಯಾರಿಗಾದ್ರು? ಹಾ ಗುರುಜಿ, ಕೇಳಿಸ್ತಿದ್ಯಾ? ನನ್ ಧ್ವನಿ ಕೇಳಿಸ್ತಿದ್ಯಾ? ಹಾ ಹೇಳಿ ಮಾತಾಜಿ. ನಮ್ಮ ಹೆಸರು ಸಾರಿ ಕಾವ್ಯ ಅಂತ. ಹಾ ಹೇಳಿ ಮಾತಾಜಿ. ಗುರುಜಿ, ನೀವು ಹೇಳ್ತಿದ್ರಿ ವಾತ್ಸಲ್ಯದಿಂದ ಮತ್ತೆ ಮತ್ತೆ ನಾವು ಸಾಂಸಾರಿಕ ಬಂಧನದೊಳಗೆ ಸಿಲುಕ್ತೀವಿ ಅಂತ ಭರತ ಚಕ್ರವರ್ತಿಯ ಉದಾಹರಣೆ ಹೇಳ್ತಿದ್ರಿ. ಹೌದು. ಹಾಗಿದ್ರೆ ಪಂಚ ಪಾಂಡವರು ಏನು ನಾವು ಕೊನೆವರೆಗೂ ನೋಡ್ತೀವಿ, ಅವರು ಯಾವುದೇ ಪಾಪ ಕರ್ಮಗಳನ್ನ ಮಾಡದೆ ಅವರು ಸ್ವರ್ಗಸ್ಥರಾದ್ರು ಅಂತ ನೋಡ್ತೀವಿ. ಹಾಗಾದ್ರೆ ಆ ಪಂಚ ಪಾಂಡವರಲ್ಲಿ ಸೋದರ ವಾತ್ಸಲ್ಯ ಆಗಿರ್ಬೋದು ಅಥವಾ ತಂದೆ ತಾಯಿಗಳ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಈ ರೀತಿ ಯಾವುದೇ ವಾತ್ಸಲ್ಯ ಇರ್ಲಿಲ್ವಾ? ಹಾಗೆ ಇರಕ್ಕೆ ಹೇಗೆ ಸಾಧ್ಯ ಅಂತ?
ಅವರವರ ಕರ್ತವ್ಯವನ್ನಷ್ಟೇ ಮಾಡ್ತಾ ಇದ್ರು. ಸೊ ವಾಚ್ ಅಟ್ಯಾಚ್ಮೆಂಟ್ ಇರಲ್ಲ. ಭಗವಂತನ ಮನಸ್ಸಲ್ಲಿದ್ದಾಗ ಅವರು ಅಲ್ಲಿ ಆ ಸಂಬಂಧಗಳನ್ನ ನಾವು ನಿಭಾಯಿಸ್ಬೇಕು. ನಿಭಾಯಿಸದೇ ಇರ್ಲಿಕ್ಕಾಗತ್ತಾ? ಹಾಗಂತ ಕೆಲವರು ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾರೆ, ಅಂದ್ರೆ ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅನ್ನುವಂತ ಆ ತರದ ಅಟ್ಯಾಚ್ಮೆಂಟ್ಗಳು ಇರಲ್ಲ ಅಲ್ಲಿ. ಸರಿ. ಹರೇ ಕೃಷ್ಣ. ಓಕೆ, ಅಟ್ಯಾಚ್ಮೆಂಟಿಗೂ ಸಂಬಂಧಗಳನ್ನು ನಿರ್ವಹಿಸೋದಕ್ಕೂ ಎರಡು ವ್ಯತ್ಯಾಸ ಇದೆ. ಅಟ್ಯಾಚ್ಮೆಂಟ್ ಅನ್ನೋದು ಅಂದ್ರೆ ಅದು ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬರುತ್ತಲ್ಲ. ಈಗ ಕೆಲವರು ಹೇಳ್ತಾರಲ್ಲ, ನನಗೆ ಬೆಳಗ್ಗೆ ಇದ್ದು ಟೀ ಕುಡಿದೇ ಇದ್ರೆ ಆಗೋದೇ ಇಲ್ಲ ಅಂತ ಹೇಳಲ್ವಾ? ಹೇಳ್ತಾರ ಇಲ್ಲ? ಹೇಳಿ. ಅದು ಅಟ್ಯಾಚ್ಮೆಂಟ್. ಅದು ಅಟ್ಯಾಚ್ಮೆಂಟ್. ಅದೇ ತರ ನನ್ನ ತಮ್ಮ ಇಲ್ಲದೆ ಇದ್ರೆ ಆಗೋದೇ ಇಲ್ಲ, ತನ್ನ ಅಣ್ಣ ಇಲ್ಲದೆ ಅಲ್ಲ, ಅವರೆಲ್ಲ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಪಾಂಡವರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಅರ್ಜುನನಿಗೆ ಇಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಪಾಪರಹಿತನು ಅಂತ. ಪಾಪನೇ ಇಲ್ಲದೆ ಇರುವನು ಅಂತ ಅವನು ಕರೆದಿದ್ದಾನೆ. ಅವನು ಈ ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ ಅರ್ಜುನಿಗೆ. ಹರೇ ಕೃಷ್ಣ. ಧನ್ಯವಾದಗಳು. ಅದರಿಂದ ಅದು ನಾವು ಅನುಭವಿಸಬೇಕಾಗತ್ತೆ. ಅಂದ್ರೆ ಅದನ್ನು ನಾವು ಭಾವಭಕ್ತಿ ಅಂತ ಕರೆಯೋದು. ಆ ಭಾವಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಹರಿನಾಮಸ್ಮರಣೆಯನ್ನ ಮಾಡಿ ಮನಸ್ಸಿಗೆ ಕೆಲಸ ಕೊಡಬೇಕು. ಇಲ್ಲ ಅಂದ್ರೆ ಈ ಮನಸ್ಸು ಏನ್ ಮಾಡತ್ತೆ, ಇಲ್ಲದೆ ಇರೋದನ್ನೆಲ್ಲ ಬಯಸುತ್ತೆ. ಯಾವುದೂ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಅನ್ನುವಂತಹ ಸ್ಥಿತಿಗೆ ನಾವು ಬರಬೇಕಾಗತ್ತೆ. ಎನಿವೆ, ಅದೆಲ್ಲ ಬರುತ್ತೆ, ನಿಧಾನವಾಗಿ ಬರುತ್ತೆ. ಹಾಗಂತ ನಾವು ಸಂಬಂಧನೇ ಇಲ್ಲ ಅನ್ನೋ ತರ ಬದುಕೋದು ಆಗಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಪ್ರತಿಯೊಂದು ಜಾಗದಲ್ಲಿದ್ದು ನಾವು ಕರ್ತವ್ಯವನ್ನ ಮಾಡಲೇಬೇಕು. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಗುರುಗಳೇ. ಹೇಳಿ ಮಾತಾಜಿ. ನನ್ನ ಹೆಸರು ಐಶ್ವರ್ಯ. ಹೇಳಿ ಮಾತಾಜಿ. ನೀವು ಅವಾಗ್ಲೇ ಹೇಳಿದ್ರಿ, ಯಾವುದೇ ಮನುಷ್ಯನು ಭಾವನೆಗಳನ್ನ ಜಾಸ್ತಿ ಇಟ್ಕೊಂಡ್ರೆ ಆ ಮನುಷ್ಯ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಯಾವ ಮನುಷ್ಯನಿಗೆ ಭಾವನೆಗಳಾಗ್ಲಿ ಒಂದು ಎಮೋಷನ್ಸ್ ಅನ್ನೋದಾಗ್ಲಿ ಇಲ್ದಲೇ ಇರ್ತಾನೋ ಆ ಮನುಷ್ಯ ಸಕ್ಸಸ್ ಅನ್ನ ಕಾಣ್ತಾನೆ ಅಂತ ಹೇಳಿದ್ರಿ. ಹಾಗಾದ್ರೆ ನಾವು ಹೇಗೆ ಹಾಗೆ ಭಾವನೆಗಳನ್ನ ಇಟ್ಕೊಳ್ದೆ ಹೇಗೆ ಸಕ್ಸಸ್ ಅನ್ನ ಕಾಣೋದು? ಎಮೋಷನ್ಸ್ ನ ಇಟ್ಕೊಳ್ದಲೆ. ಭಾವನೆಗಳನ್ನ ಇಟ್ಕೊಳ್ಳದೆ ಅಂತ ಅಲ್ಲ, ಅದರ ಮೇಲೆ ಹಿಡಿತ. ಅಂದ್ರೆ ಈಗ ಭಾವನೆಗಳು ಬೇರೆ ಭೌತಿಕ ವಿಷಯಗಳ ಮೇಲೆ ಭಾವುಕರಾಗುವುದಕ್ಕಿಂತ ಭಗವಂತನ ಮೇಲೆ ನಾವು ಭಾವುಕರಾಗಬೇಕು. ಭಾವುಕತೆ ಪ್ರತಿಯೊಂದು ಮನುಷ್ಯನಲ್ಲಿ ಇರತ್ತೆ, ಇರಲ್ಲ ಅಂತಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಭೌತಿಕ ವಿಷಯಗಳ ಮೇಲೆ ಹೆಚ್ಚು ಭಾವುಕರಾಗ್ತೇವೆ. ಅದರಿಂದ ಆ ಭಾವುಕತೆಯ ಹಿಡಿತ ನಮ್ಮಲ್ಲಿರಬೇಕು. ನಾನು ಹೇಳಿರೋದು ಅದು. ಭಾವನಾತ್ಮಕ ಅಂಶ ನಮ್ಮಲ್ಲಿರುವಂತಹದ್ದಿಲ್ಲ, ಅದರ ಕಂಟ್ರೋಲ್. ಮತ್ತೆ ಅದರ ನಂತರ ಈ ಒಂದು ಈ ಆಧ್ಯಾತ್ಮಿಕತೆಯ ಅಂಶ ಅಂದ್ರೆ ಸ್ಪಿರಿಚುವಲ್ ಕೋಶನ್ ಅಂತ ನಾವು ಕರೀತೇವೆ. ಅದನ್ನು ನಾವು ಬೆಳೆಸ್ಕೊಂಡಾಗ ಭಾವನಾತ್ಮಕತೆ ಮತ್ತು ನಮ್ಮ ಬುದ್ಧಿ ಎರಡೂ ಸಹಿತ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರಿಂದ ಬರೀ ಬುದ್ಧಿ ಮತ್ತೆ ಭಾವನಾತ್ಮಕತೆಯಿಂದಲೇ ನಾವು ಅಂದ್ರೆ ಸಕ್ಸಸ್ಫುಲ್ ಆಗುವಂತಹದ್ದು ಅಂತ ಆಗೋದಿಲ್ಲ. ಅದನ್ನ ವಿಜ್ಞಾನ ಸಹಿತ ಹೇಳತ್ತೆ, ಇದು ಅವಶ್ಯಕತೆ ಇದೆ ಅನ್ನುವಂಥದ್ದು ಈಗ ಲೇಟೆಸ್ಟ್ ಡಿಸ್ಕವರಿ ಆಗಿರುವಂತಹದ್ದು. ಬರೀ ಒಬ್ರು ತುಂಬಾ ಬುದ್ಧಿವಂತರಿದ್ರೆ ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಅವ್ರು ತುಂಬಾ ಜಾಸ್ತಿ ಬುದ್ಧಿವಂತರು ಇರಬಹುದು, ಆದ್ರೆ ಅಹಂಕಾರ ಅವರನ್ನ ಆವರಿಸ್ಕೊಂಡು ಬಿಡುತ್ತೆ. ಅಹಂಕಾರ ಆವರಿಸ್ಕೊಂಡಾಗ ಅವರು ಭ್ರಮೆಗೊಳಗಾಗ್ತಾರೆ, ಅವರು ಕೆಳಗೆ ಬೀಳ್ತಾರೆ. ಓಕೆ ಗುರುಗಳೇ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ನಾವು ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಓಕೆನಾ? ಹರೇ ಕೃಷ್ಣ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
ಹರಿ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ ಕೃಷ್ಣ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ರಾಮ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಹರೇ 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 ಕೃಷ್ಣ ರಾಮ ಹರೇ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ಹರೇ ರಾಮ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ 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 ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ 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 ಹರೇ ರಾಮ 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 ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ಹರೇ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಮತ್ತೊಮ್ಮೆ ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.